ನನ್ನ ಭಕ್ತವನ್ನು ತುಂಬಿದೆಯೇ ತೂಗವನ್ನು ಕರೆದು ಬೇಳು ಅಂದು ಹದನ ಭಾಗ್ಯವಂತನನ್ನುವುದಕ್ಕೆ ನಡೆದಿರುವಂತಹ ಘಟನೆಯೇ ಜ್ವಲಂತ ಸಾಕ್ಷಿಯಾಗಿದೆ. ಬೆಂಕಿ ಇಲ್ಲದೆ ಹೊಗೆಯಾಡುವುದಿಲ್ಲ. ನನ್ನ ಹೃದಯದಲ್ಲಿ ಬೂದಿ ಮುಚ್ಚಿದ ಕೆಂಡಲ ಹಾಗಿದ್ದ ಪಾಂಡವರ ಕುರಿತಾಗಿನ ಹಾಗೆ ಅದು ಭೀಳೆಯರುವುದಕ್ಕೆ ಕಾರಣ ಇಂದ್ರಪ್ರಸ್ಥದಲ್ಲಿ ನಡೆದಂತಹ ಘಟನೆ. ಮಯನ ಮಾಯಾಮಂಟಪದಲ್ಲಿ ಜಲವನ್ನು ನೆಲವೆಂದು ತಿಳಿದು ನಾ ಜಾರಿ ಬಿದ್ದಾಗ ಸಹಾನುಭೂತಿಯನ್ನು ತೋರಿಸಬೇಕಾದಂತಹ ಆ ದೃಪದಜೆ ನನ್ನನ್ನು ಅಪಹಾಸ್ಯ ಮಾಡಿದರು. ಕೈ ಚಪ್ಪಾಳೆ ತಟ್ಟಿ ಅವಳು ನಗಾಡಿದ್ದೇನು, ನನ್ನನ್ನು ಅಪಹಾಸ್ಯ ಮಾಡಿದ್ದೇನು. ಅಂದೇ ನಾನು ಸತ್ತೆ. ಹಾಗಾಗಿ ಇನ್ನು ಈ ಪ್ರಪಂಚದಲ್ಲಿ ಜೀವಿಸುವುದಿಲ್ಲ ಎನ್ನುವ ಉದ್ದೇಶದಿಂದ ನಿರಾಶಾದ ಮುಖೇನವಾಗಿ ಈ ಜೀವನವನ್ನು ಕೊನೆಗೊಳಿಸಬೇಕು ಎನ್ನುವುದಾಗಿ ದುಃಖದಿಂದಿದ್ದಂತಹ ಸಂದರ್ಭ ನನ್ನನ್ನು ಸಮಾಧಾನಪಡಿಸಿದವ ನನ್ನ ಮಿತ್ರನಾದಂತಹ ಕರ್ಣ. ರಸ, ಚಿಂತಿಸಬೇಡ. ಯಾರು ನಿನಗೆ ಈ ಸ್ಥಿತಿಗೆ ಕಾರಣರಾದರು ಅಂತಹ ದೃಪದಯ್ಯ ಮುಡಿಗೆ ಕೈಕಿ ಎಳೆತಂದು ನಿನ್ನ ದಾಸಿಯನ್ನಾಗಿಸ್ತೇನೆ. ಅಲ್ಲ, ಆ ಭೀಮಾರ್ಜುನರ ಹೆಡೆಮಡಿ ಕಟ್ಟಿ ತಂದು ನಿನ್ನ ಪಾದದ ಮೇಲೆ ಕಡಹುತ್ತೇನೆ ಎನ್ನುವುದಾಗಿ ಆ ಕಾಲಕ್ಕೆ ನಮ್ಮ ಮಾವಯ್ಯ ಶಕುನಿ ಭೂಪಾಲ ಹೇಳಿದಂತಹ ಮಾತು. ಭೀಮಾರ್ಜುನರನ್ನು ಶಕ್ತಿಯ ಮುಖೇನವಾಗಿ ಗೆಲ್ಲುವುದಕ್ಕೆ ಅಸಾಧ್ಯ. ಹಾಗಾಗಿ ಯುಕ್ತಿಯನ್ನು ನಾವು ಇಲ್ಲಿ ಉಪಯೋಗಿಸಬೇಕು. ಅವರನ್ನು ಈ ಹಸ್ತಿನಾವತಿಗೆ ನೀನು ಕರೆಸು. ನನ್ನದ್ದಾದಂತಹ ದ್ಯೂತತಂತ್ರದ ಮುಖೇನವಾಗಿ ಅವರ ಸಮಸ್ತವನ್ನು ಸೂರೆಗೊಳ್ಳುವಂತಹ ಯೋಗ್ಯತೆ ನನ್ನಲ್ಲಿದೆ ಎನ್ನುವುದಾಗಿ ಸರಿಯಾದಂತಹ ವಿಚಾರ ಎನ್ನುವುದಾಗಿ ಭಾವಿಸಿ ಈ ವಿಚಾರದ ಕುರಿತಾಗಿ ನನ್ನ ಅಪ್ಪನನ್ನು ಒಪ್ಪಿಸಬೇಕು ಎನ್ನುವುದಾಗಿ ಮನ ಮಾಡಿದೆ. ಆರಂಭದಲ್ಲಿ ನನ್ನ ಮಾತಿಗೆ ಒಡಂಬಡಲಿಲ್ಲ. ಕೊನೆಗೆ ನಾನು ಸಾಯ್ತೇನೆ ಎನ್ನುವುದಾಗಿ ಬೆದರಿಸಿದಾಗ ಮುದುಕನ ಹೃದಯ ಕರಗಿತು. ಹಾಗಾಗಿ ಪಾಂಡವರನ್ನು ಕರೆಸಿಕೊಂಡದ್ದಾಯಿತು. ನಮ್ಮದ್ದಾದಂತಹ ಹಸ್ತಿನಾವತಿಯ ರಾಜಸಭೆಯಲ್ಲಿ ಪಾಂಡವರಿಗೂ ನಮಗೂ ನಡೆದಂತಹ ದ್ಯೂತ ಆರಂಭದಲ್ಲಿ ಸುಹೃದ್ಯೂತ. ಆ ಬಳಿಕ ಪಣವನ್ನಿಟ್ಟು ನಾವು ಆಡುವುದಕ್ಕೆ ಮುಂದಾದೆವು. ನಮ್ಮ ಮಾವನ ಒಂದು ಆಟ ನೋಡಬೇಕು ನೀವು. ಏನು ಆಟ, ಏನು ಆಟ! ಒಂದೇ ಒಂದು ಹನಿ ಬೆವರನ್ನು ಸುರಿಸದೆ, ಒಂದು ತೊಟ್ಟು ರಕ್ತವನ್ನು ಹರಿಸದೆ ಪಾಂಡವರ ಸಮಸ್ತವಾದಂತಹ ಆ ಸೌಭಾಗ್ಯ ಏನಿದೆಯೋ ಅವೆಲ್ಲವನ್ನೂ ಸೂರ್ಯಗೊಂಡು ನನ್ನ ಪಾಲಿಗೊಪ್ಪಿಸಿದವರಿದ್ದಾರೆ. ಅಷ್ಟೇಯೋ, ಅಷ್ಟೇ ಅಲ್ಲ, ತನ್ನ ನಾಲ್ವರು ತಮ್ಮಂದಿರನ್ನೂ ಕೂಡ ದ್ಯೂತಕ್ಕೆ ಒಡ್ಡಿದ ಧರ್ಮಜ ಅವರನ್ನು ಸೋತ, ತನ್ನನ್ನು ತಾನೇ ಒಡ್ಡಿಕೊಂಡ, ಅದರಲ್ಲಿಯೂ ಸೋತ, ಕೊನೆಗೆ ತನ್ನ ಧರ್ಮಪತ್ನಿಯಾದಂತಹ ಆ ಪಾಂಚಾಲೆಯನ್ನು ದ್ಯೂತಕ್ಕೆ ಒಡ್ಡಿದ, ಅದರಲ್ಲಿಯೂ ಸೋತ. ಈಗ ಪಾಂಡವರ ಇವರು ಜೊತೆಗೆ ಅವರ ಅರಸಿಯಾದಂತಹ ದೃಪದಜೆ ನನ್ನ ಊಳಿಗದ ಆಳುಗಳು. ಹಾಗೆಂದು ಇದು ಅವಳಿಗಿನ್ನೂ ತಿಳಿದಿಲ್ಲ ಅಂತ ಕಾಣುತ್ತದೆ. ಬಹುಶಃ ಅಂತಃಪುರದಲ್ಲಿ ಬಹಳಷ್ಟು ಆಡಂಬರದಿಂದ ದಿನ ಕಳೆಯುತ್ತಾ ಇಡಬೇಕು. ವಿಚಾರವನ್ನು ಅವಳಿಗೆ ತಿಳಿಸಬೇಕು. ಹಾಗಾಗಿ ನಂಬುಗೆ ಭಟನೊಬ್ಬನನ್ನು ಕಳಿಸಬೇಕು. ಯಾರೋ ಅಲ್ಲಿ ಪಾತಿಗಾಮಿಯನ್ನು ಬರ ಹೇಳಿ. ದೂತನೇ ಕಲಿಲನೆ
ಪ್ರಭೋ ಪ್ರಭೋ. ನನ್ನ ನಂಬುಗೆಯ ಸೇವಕರಲ್ಲಿ ನೀನು ಓರ್ವ. ಹೌದು ಜಿಯ. ಹಾಗಾಗಿ ಬಹುಮುಖ್ಯವಾದಂತಹ ಕಾರ್ಯವೊಂದನ್ನು ಹ, ನಡೆಸುವುದಕ್ಕಾಗಿ ನಿನ್ನಲ್ಲಿಗೆ ಕರೆಸಿದ್ದೇನೆ. ಏನು ಜಿಯ? ಇಲ್ಲಿ ನಡೆದಂತಹ ವಿಚಾರದ ಕುರಿತಾಗಿ ಮತ್ತೊಮ್ಮೆ ನಿನಗೆ ಹೇಳಬೇಕಾಗಿಲ್ಲವಲ್ಲ? ಖಂಡಿತವಾಗಿ. ಅರ್ಥವಾಗಿದೆ ಅಲ್ಲ? ಆದರೆ ಇನ್ನೂ ಅರ್ಥವಾಗದವಳೊಬ್ಬಳಿದ್ದಾಳೆ. ಆ ಸೊಕ್ಕಿದ ಕುದುರೆ ಅಂತಃಪುರದಲ್ಲಿ ಮೆರೀತಾ ಇದ್ದಾಳೆ. ಈ ಕ್ಷಣದಲ್ಲಿ ಆ ದೃಪದಳಿಯ ಬಳಿಗೆ ನೀನು ಹೋಗಬೇಕು. ಹಸ್ತಿನೆಯ ಅನಭಿಷಿಕ್ತ ಸಾಮ್ರಾಜ್ಯ ಕೌರವೇಶ್ವರ ಹೇಳಿದ್ದಾನೆ, ರಾಜಸಭೆಗೆ ಬರತಕ್ಕದ್ದು ಎನ್ನುವಂತಹ ವಿಚಾರವನ್ನು ಅವಳಲ್ಲಿ ನೀನು ಹೇಳಬೇಕು. ಹೇಗೆ? ಆದೀತು ಜಿಯ. ಆದೀತಲ್ಲ? ಆದರೆ ಏನು? ನಿಮ್ಮ ಮಾತಿಗೆ ಮನ್ನಣೆಯನ್ನು ಕೊಡದೆ ಬರುವುದಿಲ್ಲ ಎನ್ನುವ ಹಾಗೆ ಹೇಳಿದ್ರೆ ಬರುವುದಿಲ್ಲ ಅಂತ ಹೇಳಿ ಅಲ್ಲ, ಅಷ್ಟು ಧೈರ್ಯ ಬಂದಿತ್ತು ಅವಳಿಗೆ. ಹಾಗೊಂದು ವೇಳೆ ಹೇಳಿದರು ಎಂದಾದರೆ ಹಿಂದೆ ಮುಂದೆ ನೋಡಬೇಡ, ಅವಳ ಸಿರಿಮುಡಿಗೆ ಕೈ ಇಕ್ಕಿ ದೊರದರ ಮೇಲೆ ತರತಕ್ಕದ್ದು. ಮಹದಪ್ಪಣೆ ಮಹದಪ್ಪಣೆ ವನಜಮುಖಿಯರ ನಡುವೆ ಮಂಚದಿ ಕನಕ ಪುತ್ಥಳಿಯದೆ ರಾಜೀಪ ಕನಕ ಪುತ್ಥಳಿಯದೆ ರಾಜೀಪ ಮನುಮಥನ ಮದದಾನೆಗೆರಗುತ್ತ ಮನುಮಥನ ಮದದಾನೆಗೆರಗುತ್ತ ಬೇಡನ ದೂತ ಬೇಡನ ದೂತ. ಅಮ್ಮ ತಾಯೇ ವಂದಿಸಿಕೊಂಡಿದ್ದೇನೆ ತಾಯಿ. ಪ್ರಾತಿಕಾಮಿ ಹೌದಮ್ಮ. ನನ್ನ ಬಳಿಗೆ ಹಾ, ಬರುವರೆ ಬಲವಾದಂತಹ ಕಾರಣ ಇರಬೇಕು. ಹೌದು ತಾಯಿ. ಏನು ಬಂದೆ ಪ್ರಾತಿಕಾಮಿ? ಅಮ್ಮ ದೇವಿ. ದೇವಿ ನೀಲಾಲಿತಮ್ಮ ಅಮ್ಮ ದೇವಿ ನೀಲಾಲಿತಮ್ಮ ನಮ್ಮಯ ಕುರು ಭುವನ ಹೌದು ತಾಯಿ. ಆವಿರ್ಭವದಿ ನಂಜಿಸುವ ಸಭಿಗೀಗನೆಗೆ ಆವಿರ್ಭವದಿ ನಂಜಿಸುವ ಸಭಿಗೀಗನೆ ನೀವೈತಗುವುದು ಮತ್ತವರು ನೀವೈತಗುವುದೆಂದರು ಮತ್ತವನು ದೇವಿ ನೀಲಾಲಿತಮ್ಮ ಅಮ್ಮ ಮತ್ತೊಮ್ಮೆ ಮಗದೊಮ್ಮೆ ಚರಣಾವೃಂದಕ್ಕೆ ಪಡಮಾಡುತ್ತಾ ಇದ್ದೇನೆ. ಶುಭವಾಗಲಿ ನಾನು ನಾನಾಗಿ ಬಂದದ್ದಲ್ಲ ತಾಯಿ. ಮತ್ತೆ ಕೌರವನ ಆಜ್ಞೆಯನ್ನು ಹೊತ್ತುಕೊಂಡು ಈ ರೀತಿಯಾಗಿ ಇಲ್ಲಿ ತನಕ ಬಂದವನಿದ್ದೇನೆ. ನನ್ನ ಅಂತಃಪುರದ ಬಳಿಗೆ ಹೌದು ತಾಯಿ. ಕಾರಣವೇನು? ಮತ್ತೇನೂ ಅಲ್ಲ.
ಆ ವಿಭವತಿ ರಂಜಿಸುವಂತಹ ಆ ಸ್ಥಾನಕ್ಕೆ ಹ್ಮ್ ನಿಮ್ಮನ್ನು ಹ್ಮ್. ಆದಷ್ಟು ಬೇಗ ಕರೆತರಬೇಕು ಎನ್ನುವ ಹಾಗೆ ಕೌರವನ ಅಪ್ಪಣೆ ಆಗಿದೆ ತಾಯಿ. ಕೌರವನು ಬರುವುದಕ್ಕೆ ಹೇಳಿದನೆ. ಹೌದಮ್ಮ. ನನ್ನ ಪತಿದೇವರು ಹೇಳಿದ್ರೆ ನಾನು ಬರಬೇಕಾದವಳು, ಬರತಕ್ಕದವಳು. ಆದರೆ ಕೌರವನ ಆಜ್ಞೆ. ಹೌದು ತಾಯಿ. ಯಾಕೆ ಆಜ್ಞೆ ಮಾಡಿದ? ನಡೆದಂತಹ ವಿಚಾರದ ಬಗ್ಗೆ ನಿಮಗೆ ತಿಳಿದಿಲ್ವೇ ತಾಯಿ? ಏನದು? ಅಮ್ಮ, ದ್ಯೂತವ ಆಡಿದನು ಸೋತನು. ಹೌದು ತಾಯಿ. ದ್ಯೂತವ ಆಡಿದನು ಸೋತನು. ನಿಂಬನಾಥ ಯುಧಿಷ್ಠಿರನು ಸೋತನು. ನಿಮ್ಮನಾಥ ಯುಧಿಷ್ಠಿರನು ಭೂತಲ ಸಕಲ ಫಲಾದಿಗಳ ಸಕಲ ಹೌದಮ್ಮ. ಅಮ್ಮ, ಪ್ರಾತಿಗಾಮಿ. ಹಾಗಾದರೆ ನಡೆದಂತಹ ವಿಷಮದ ಘಟನೆಯ ಬಗ್ಗೆ ಹ್ಮ್ ನಿಮಗೆ ತಿಳಿದಿಲ್ಲ ಅಂತ ಆಯ್ತು. ಏನಾಯಿತು ಪ್ರಾತಿಗಾಮಿ? ಹೇಳ್ತೇನಮ್ಮ. ಹ್ಮ್ ಅಮ್ಮ, ಏನು? ಇಂದ್ರಪ್ರಸ್ಥದಿಂದ ಹಸ್ತಿನೆಗೆ ಬಂದಂತಹ ನಿಮ್ಮ ಐವರು ಹ್ಮ್. ಗಂಡಂದಿರು ಗೌರವನ ಆಸ್ಥಾನವನ್ನು ಸೇರಿದವರಿದ್ದಾರೆ. ಹೌದೇ? ಕುಶಲ ಕ್ಷೇಮವನ್ನು ಮಾತಾಡುತ್ತಾ ಮಾತಾಡುತ್ತಾ ಹ್ಮ್ ಕೇವಲ ಸಮಯವನ್ನು ಕಳೆಯುವುದಕ್ಕೆ ಬೇಕಾಗಿ ಜೂತವನ್ನು ಆಡುವ ಎನ್ನುವ ಹಾಗೆ ಕೌರವ ಆಡುವುದಕ್ಕೆ ಕರೆದ. ಹ್ಮ್ ಕೇವಲ ಮನೋರಂಜನೆಗೆ ಆಡುತ್ತಾ ಆಡುತ್ತಾ ಈ ಆಟದಲ್ಲಿ ಏನೂ ಸುಖವಿಲ್ಲ, ಹ್ಮ್ ಒಡ್ಡಾವಡ್ಡಿ ಆಡುವ ಎನ್ನುವ ಹಾಗೆ ಹ್ಮ್ ಬಯಕೆಯನ್ನು ವ್ಯಕ್ತಪಡಿಸಿದ. ಪ್ರಾತಿಗಾಮಿ, ಅಮ್ಮ, ಕ್ಷತ್ರಿಯರಾದವರಿಗೆ ಸಪ್ತವ್ಯಸನಗಳಲ್ಲಿ ದ್ಯೂತವೂ ಒಂದು. ಹೌದು ತಾಯಿ. ಸರಸಕ್ಕಾಗಿ ಕ್ಷತ್ರಿಯರೇನಾದ್ರೂ ದ್ಯೂತವನ್ನು ಆಟವಾಡಿದರೆ ಹ. ಅದು ತಪ್ಪಲ್ಲ. ಹ್ಮ್. ಧೃತರಾಷ್ಟ್ರ ಭೂಪತಿ ಆಟ ಆಡುವುದಕ್ಕೆ ಬೇಕಾಗಿಯೇ ನಮ್ಮನ್ನು ಇಂದ್ರಪ್ರಸ್ಥದಿಂದ ಹಸ್ತಿನಾವತಿಯವರೆಗೆ ಬರುವುದಕ್ಕೆ ಹೇಳಿದ್ದಾರೆ. ಹ. ಆಟವಾಡಿದ್ರೆ ಹೌದಮ್ಮ. ಮುಂದೇನಾಯಿತು? ಒಡ್ಡಾವಡ್ಡಿ ಆಡುವಾಗ ಹ್ಮ್ ಮೊದಲಾಗಿ ಅಲ್ಪ ಪ್ರಮಾಣವಾದಂತಹ ಸಂಪತ್ತನ್ನು ಒಡ್ಡಿ ಆಟವನ್ನು ಆಡಿದ್ರು. ಒತ್ತೆ ಇಟ್ಟು ಆಟ ಆಡುವುದಕ್ಕೆ ಪ್ರಾರಂಭಿಸಿದರೆ ಹೌದು. ಸಂಪತ್ತನ್ನು ಒತ್ತೆ ಇಟ್ಟರೆ ಹೌದಮ್ಮ. ಪರಿಣಾಮ ಆಟದಲ್ಲಿ ಹ್ಮ್ ಸೋಲಾಯಿತು ತಾಯಿ. ಸಂಪತ್ತನ್ನು ಕಳೆದುಕೊಂಡರೆ ನಿಮ್ಮವರು ಎಲ್ಲ ಸಂಪತ್ತನ್ನು ಕಳೆದುಕೊಂಡರು. ಮುಂದೆ ಮುಂದೆ ಆಟ ಮುಂದುವರಿಯುತ್ತಾ ಹ್ಮ್ ತಮ್ಮೆಲ್ಲ ಶಸ್ತ್ರಾಸ್ತ್ರಗಳನ್ನು ಹ್ಮ್ ಸಮರ್ಥವಾದಂತಹ ಇಂದ್ರಪ್ರಸ್ಥವನ್ನು ಹ್ಮ್ ಒತ್ತೆಯಾಗಿಟ್ರಮ್ಮ. ಇಂದ್ರಪ್ರಸ್ಥವನ್ನು ಒತ್ತಿ ಇಟ್ಟರೆ ಹೌದು ತಾಯಿ. ಪ್ರಾತಿಕಾಮಿ, ಅಮ್ಮ, ಇಂದ್ರಪ್ರಸ್ಥ ದ್ವಿತೀಯ ಸ್ವರ್ಗ ಎನ್ನುವಂತಹ ಮಾತಿದೆ. ಹೌದಲ್ವೇ ತಾಯಿ? ನನ್ನ ಗಂಡಂದಿರು 4 ದಿಕ್ಕುಗಳಿಗೆ ತೆರಳಿ ಹ್ಮ್. ಕಷ್ಟಪಟ್ಟು ದುಡಿದು ಸಂಪಾದಿಸಿಕೊಂಡಂತಹ ಇಂದ್ರಪ್ರಸ್ಥ ಹ. ಅದನ್ನು ಕಳೆದುಕೊಂಡರೆ ಅದು ಸುಲಭವಾಗಿ ಹೋಯಿತು. ಸಂಪತ್ತು ಇಂದ್ರಪ್ರಸ್ಥವನ್ನು ಕಳೆದುಕೊಂಡರೆ ಮತ್ತೆ ಮರಳಿ ಪಡೆಯಬಹುದು. ಅಲ್ಲಿಗೆ ಆಟ ನಿಂತು ಹೋಯಿತು. ಇಲ್ಲವಮ್ಮ, ಮತ್ತೆ ಆಟ ನಿಲ್ಲಬಾರದು, ಮುಂದುವರಿಬೇಕು ಎನ್ನುವ ಕಾರಣದಿಂದಾಗಿ ಹ್ಮ್ ಕೊನೆಗೆ ತನ್ನ 4 ತಮ್ಮಂದಿರನ್ನು ಒಟ್ಟೆಯಾಗಿಟ್ಟು ಆಡಿದರಮ್ಮ ಧರ್ಮರಾಯರು. ತಮ್ಮಂದಿರಾದಂತಹ ಭೀಮ, ಅರ್ಜುನ, ನಕುಲ ಸಹದೇವರನ್ನೂ ಒತ್ತಿ ಇಟ್ಟರೆ ಹೌದು ತಾಯಿ. ಪರಿಣಾಮ ಗೆಲುವು ಕಾಣಲಿಲ್ಲವಮ್ಮ. ಅಲ್ಲಿಯೂ ಸೋಲವಾಯಿತು. ಸೋಲವಾಯಿತು. ಆಟ ಮುಗಿದಿರಬೇಕಲ್ಲವೇ? ಇಲ್ಲ ತಾಯಿ. ಮತ್ತೆ ಕೊನೆಗೆ ತನ್ನನ್ನು ತಾನು ಒತ್ತೆಯಾಗಿರಿಸಿ ಆಟವನ್ನು ಮುಂದುವರಿಸಿದ್ರಮ್ಮ. ತನ್ನನ್ನು ತಾನು ಒತ್ತಿ ಇಟ್ಟರೆ ಹೌದು ತಾಯಿ. ಪರಿಣಾಮ ಬಳಿಕ ತನ್ನನೆ ಸೋತನು. ನಿಮ್ಮನ್ನು ನೃಪತಿಲಕ ಸೋತನು ಮಾತೇನು.
ಅಮ್ಮ ಕಳನು ಕೌರವನು ನಿರ್ದಾಕ್ಷಿಣ್ಯವಿರೋಧವೇ ಎಳೆದು ತಂದನು ನಿಮ್ಮವನು ದೇವಿ ನಿಲಾಲಿಸುವ ಅವ್ವ ಅಮ್ಮ, ಪ್ರಾತಿಗಾಮಿ. ಕೌರವನ ಪ್ರೇರಣೆಯಂತೆ ತನ್ನನ್ನು ತಾನು ಒತ್ತೆ ಇಟ್ಟ ಬಳಿಕವೂ ಕೂಡ ಅಲ್ಲಿಯೂ ಅವರಿಗೆ ಸೋಲವೇ ಆಯಿತು ತಾಯಿ. ಅಲ್ಲಿಯೂ ಸೋಲವಾಯಿತೆ. ಹೌದು, ಆಟ ಆಡಿದವನೇ ಸೋತ ಬಳಿಕ ಆಟ ನಿಂತಿರಬೇಕಲ್ಲವೇ? ನಿಂತಿದ್ದರೆ ಅದು ಒಳ್ಳೆದಿತ್ತೋ ಏನೋ. ನಿಲ್ಲಲಿಲ್ವೇ? ಇಲ್ಲೋ ಅಮ್ಮ, ಮುಂದೆ ಆಟ ಮುಂದುವರಿಯಿತು. ಮುಂದುವರಿದು ಇವರ ಅರಸಿಯಾದಂತ ನಿಮ್ಮನ್ನೇ ಪಣಕ್ಕಾಗಿ ಒತ್ತೆ ಇಟ್ಟರು ತಾಯಿ. ನನ್ನ ರಸ ನನ್ನನ್ನು ಒತ್ತಿ ಇಟ್ಟರೆ ಹೌದಮ್ಮ, ಪರಿಣಾಮ ನಿಮ್ಮನ್ನು ಕಳೆದುಕೊಂಡರು ತಾಯಿ. ಸೋಲವಾಯ್ತಮ್ಮ, ಸೋಲವಾಯ್ತು. ನೀನು ಯಾಕೆ ಬಂದೆ ಪ್ರಾತಿಗಾಮಿ? ಕೌರವನ ಆಜ್ಞೆ. ಸೋತಂತಹ ನಿಮ್ಮನ್ನು ತನ್ನ ಸಭೆಗೆ ಎಳೆತಾ ಎನ್ನುವ ಹಾಗೆ ತಾಯಿ. ಬಾರದಿದ್ದರೆ ಎಳೆದು ತಾ ಎನ್ನುವ ಹಾಗೆ ಆಜ್ಞೆಯನ್ನು ನೀಡಿದ್ದಾರಮ್ಮ. ನುಡಿಕೆ ತಳೋದರಿ ಮರುಗಿ ಪ್ರಾತಿಗಾಮಿಕ ನಿರ್ದ ನುಡಿಕಿದ ತಳೋದರಿ ಮರುಗಿ ನುಡಿದಳು ಸೋತನೆ ರಸ ಸೋತನೆ ಎನ್ನ ರಸ ಹಿರಿಯರ ಮಾತು ದಿಟವಾಯಿತು. ಸೋದನೆ ಎನ್ನರಸ ಹಿರಿಯರ ಮಾತು ದಿಟವಾಯಿತು. ಅಗಟ ಪ್ರಾತಿಗಾಮಿ ಹೇಳಿದಂತಹ ಮಾತು ಅದು ಮಾತಲ್ಲ, ನನ್ನ ಹೃದಯಕ್ಕೆ ಶೂಲವಾಗಿ ಪರಿಣಮಿಸುತ್ತಾ ಇದೆ. ಇಲ್ಲವಾದಲ್ಲಿ ಇಂದ್ರಪ್ರಸ್ಥದಿಂದ ಹಸ್ತಿನಾವತಿಗೆ ಬರುವಂತಹ ಸಮಯದಲ್ಲಿ ನಾವು ಅಖಂಡ ಭೂಮಂಡಲಕ್ಕೆ ಚಕ್ರವರ್ತಿಯಾಗಿದ್ದೆವು ಎನ್ನುವುದಕ್ಕೆ ಯಾವುದೇ ಸಂದೇಹವೇ ಇಲ್ಲ. ಆದರೆ ಇಂದೀಗ ಕುಳಿತುಕೊಳ್ಳುವುದಕ್ಕೆ ಮನೆ ಇಲ್ಲ, ಉಣ್ಣುವುದಕ್ಕೆ ಅನ್ನವಿಲ್ಲ, ಉಡುವುದಕ್ಕೆ ಬಟ್ಟೆ ಇಲ್ಲ. ಕಾರಣ ದ್ಯೂತ. ಹೌದು, ಕ್ಷತ್ರಿಯರು ದ್ಯೂತವನ್ನು ಆಡಿದರೆ ತಪ್ಪಲ್ಲ. ಆದರೆ ಯಾವ ಕಾರಣಕ್ಕೂ ಆತ ಸೋಲಬಾರದು, ವಶವಾಗಬಾರದು. ಇದನ್ನು ತಿಳಿಯದವರು ನಮ್ಮ ಪ್ರಭು ಧರ್ಮಜ ಮಹಾಪ್ರಭು ಏನು ಅಲ್ಲವಲ್ಲ. ಆದರೂ ತಿಳಿದು ಇಂತಹ ತಪ್ಪನ್ನು ಎಸಗಿದ್ದಾರೆ. ಈ ಹಿಂದೆ ನಮ್ಮನ್ನು ಕರೆದುಕೊಂಡು ಹೋಗುವುದಕ್ಕೆ ಬಂದವನು ಪರಮಜ್ಞಾನಿಯಾದಂತಹ ವಿದುರ ಮಹಾಶಯ. ಆತ ನಮ್ಮ ಮೇಲಿನ ವಾತ್ಸಲ್ಯದಿಂದ, ನಿರ್ವಂಚನೆಯಿಂದ ಎಲ್ಲವನ್ನು ತಿಳಿಸಿದ್ದಾನೆ. ಹಸ್ತಿನಾವತಿಗೆ ನೀವು ಬರಬೇಡಿ, ಧೃತರಾಷ್ಟ್ರ ನಿಮ್ಮನ್ನು ಮಕ್ಕಳು ಎನ್ನುವಂತಹ ಅಕ್ಕರೆಯಿಂದ ಕರೆಸಿದ್ದಲ್ಲ, ಏನೋ ಒಂದು ಸಂಚು ನಡೆದಿದೆ ಎನ್ನುವ ಹಾಗೆ. ಮಾತ್ರವಲ್ಲ, ಅವನು ಬರುವಂತಹ ಸಂದರ್ಭದಲ್ಲಿ
ಭೀಷ್ಮಾಚಾರ್ಯರು ಗುರುಗಳಾದಂತಹ ದ್ರೋಣಾಚಾರ್ಯರು ಗುಟ್ಟಾಗಿ ಹೇಳಿದರಂತೆ, ಪಾಂಡವರು ಹಸ್ತಿನಾವತಿಗೆ ಬರುವುದು ಬೇಡ, ಮುಂದೆ ಏನೋ ಕೇಡು ಕಾದಿದೆ ಎನ್ನುವ ಹಾಗೆ. ನಾವು ಧರ್ಮಜ ಮಹಾಪ್ರಭುವಿನ ಕಾಲಿಗೆ ಬಿದ್ದು ಬೇಡಿದೆವು, ಸ್ವಾಮಿ ಹೋಗುವುದು ಬೇಡ, ರಾಜಸೂಯಾದ್ವರದ ಕಾಲದಲ್ಲಿ ಕೌರವೇಶ್ವರ ನಮ್ಮ ಮೇಲೆ ಏನೋ ಹಾಗೇನೋ ಸಾಧಿಸುತ್ತಾ ಇದ್ದಾನೆ, ಹಾವಿನಂತೆ ಬುಸುಗುಡುತ್ತಾ ಇದ್ದಾನೆ ಎನ್ನುವ ಹಾಗೆ. ನಮ್ಮ ಮಾತನ್ನು ಕೇಳಲಿಲ್ಲ, ನಮ್ಮ ಮಾತು ಪಥ್ಯವಾಗಲಿಲ್ಲ. ಧೃತರಾಷ್ಟ್ರದ ಮಾತು ಅದು ವೇದ ವಾಕ್ಯ ಎನ್ನುವ ಹಾಗೆ ತಿಳಿದು ಅವರ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಹಸ್ತಿನಾವತಿಗೆ ಬಂದೆವು. ಬಂದು ನಮ್ಮ ಕೈಯಾರೆ ಸೋಲನ್ನು ಒಡ್ಡಿಕೊಂಡೆವು. ಆದರೂ ನಾನು ಕೂಲಂಕುಷವಾಗಿ ಇದರ ಈ ವಿಚಾರದ ಬಗ್ಗೆ ನಾನು ತಿಳಿಯಬೇಕಾಗಿದೆ. ಹಾಗಾಗಿ ದೂತನಲ್ಲಿಯೇ ಕೇಳುತ್ತೇನಂತೆ, ದೂತ ಮಜಾತನು ಸೋತನಂತರ ಸೋತನೇ ತಾನೆನ್ನ ಏನಲಗುವುದು ಕೈ ಮುಗಿದು ದೂತ ಪ್ರಾತಿಗಾಮಿ. ಅಮ್ಮ, ಯೂತ ನಡೆದದ್ದು ಹಸ್ತಿನಾವತಿಯ ಸಭೆಯಲ್ಲಿ. ಹೌದು ತಾಯಿ. ಸಾವಿರಾರು ಮಂದಿ ಸೇರಿದಂತಹ ಸಮ್ಮುಖದಲ್ಲಿ ಹ, ಈ ದ್ಯೂತವು ನಡೆದಿದೆ ಎಂದರೆ ತಪ್ಪಾಗ್ಲಿಕ್ಕಿಲ್ಲ. ಖಂಡಿತವಾಗಿ. ಅಂತಃಪುರದ ಒಳಗೋ ಅಥವಾ ಎಲ್ಲಿಯೋ ಮೂಲೆಯಲ್ಲಿಯೋ ಈ ದ್ಯೂತ ನಡೆದದ್ದಲ್ಲ. ಅಲ್ವ ತಾಯಿ? ನಿನ್ನ ಕಣ್ಣುಗಳಿಂದಲೇ ಪ್ರತ್ಯಕ್ಷವಾಗಿ ದ್ಯೂತವನ್ನು ಕಂಡವನಿದ್ದೀಯ. ಹೌದಮ್ಮ, ನೋಡಿದವನಿದ್ದೇನೆ. ಹಸ್ತಿನಾವತಿಯ ಸ್ವಾಮಿನಿಷ್ಠ ಸೇವಕ ನೀನು. ಹೌದು. ಬರುವಾಗಲೇ ನನ್ನನ್ನು ದೇವಿ ಎನ್ನುವ ಹಾಗೆ ಸಂಬೋಧಿಸಿದ್ಯಾ, ನನ್ನ ಮೇಲಿನ ಅಭಿಮಾನದಿಂದ, ಗೌರವದಿಂದ. ಹಾಗಾಗಿ ನಿನ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ಏನಮ್ಮ? ಧರ್ಮಜ ಹ, ತನ್ನನ್ನು ತಾನು ಸೋತ ಬಳಿಕ ನನ್ನನ್ನು ಒತ್ತೆ ಇಟ್ಟುದುದೇ, ಅಥವಾ ನಾನು ನನ್ನನ್ನು ಒತ್ತೆ ಇಟ್ಟು ಸೋತ ಬಳಿಕ ಧರ್ಮಜ ತನ್ನ ದೇಹವನ್ನು ಒತ್ತೆ ಇಟ್ಟುದುದೇ? ಈ ಪ್ರಶ್ನೆಗೆ ಉತ್ತರವನ್ನು ಕೊಡುವೆಯಾ ಪ್ರಾತಿಕಾಮಿ? ಖಂಡಿತವಾಗಿಯೂ. ಹ್ಮ್. ಹೌದು ತಾಯಿ, ಹ. ನೀವು ಹೇಳಿದ್ದು ಸರಿ. ಹ್ಮ್. ತನ್ನನ್ನು ತಾನು ಸೋತ ಬಳಿಕ ಹ. ಧರ್ಮರಾಜ ಮಹಾಪ್ರಭುಗಳು ಹ. ನಿಮ್ಮನ್ನು ಒತ್ತೆ ಇಟ್ಟದ್ದು ನಿಜ ತಾಯಿ, ನಿಜವಮ್ಮ. தூதனி லாலிசைய பெழுவெனுந்து மாது லாலிசைய யூதனி தன்னத போதவிய மகிரு யூதனி தன்னோ சோதவிய மகிரு ಈಗ ನೀತಿಯ ಪೂಜೆ ಬೇಡು ದೂತನಿ ಲಾಲಿಸೆಯ ಬೇಡುವೆನೋದು ಮೊದಲು ಪಾಲಿಸೆಯ ದೂತ ದೂತ, ಧರ್ಮಜ ಮಹಾಪ್ರಭು ಮೊದಲಾಗಿ ಸಂಪತ್ತು, ಸಾಮ್ರಾಜ್ಯ ಇವನ್ನು ಒತ್ತೆ ಇಟ್ಟು ಕಳೆದುಕೊಂಡನು. ಹೌದು ತಾಯಿ. ಬಿಡೋಣ, ಆ ಸಂಪತ್ತನ್ನು ಮತ್ತೆ ನಾವು ಮರಳಿ ಪಡೆಯಬಹುದು. ತಮ್ಮಂದಿರಾದಂತಹ ಭೀಮಸೇನ, ಅರ್ಜುನ, ನಕುಲ, ಸಹದೇವರನ್ನು ಒತ್ತೆ ಇಟ್ಟು ಕಳೆದುಕೊಂಡನು. ಹೌದಮ್ಮ. ನನಗೆ ಅದು ಮುಖ್ಯವಲ್ಲ. ನನ್ನನ್ನು ಒತ್ತೆ ಇಟ್ಟು ಬಳಿಕ ಸೋತುದೇ, ಅಥವಾ ಧರ್ಮಜ ಮಹಾಪ್ರಭು ತಾನು ಸೋತ ಬಳಿಕ ನನ್ನನ್ನು ಒತ್ತೆ ಇಟ್ಟುದೇ ಎನ್ನುವಂತಹ ಧರ್ಮ ಸೂಕ್ಷ್ಮವಾದಂತಹ ಪ್ರಶ್ನೆ. ನೀನು ಹೇಳಿದಂತೆ ಧರ್ಮಜ ಮಹಾಪ್ರಭು ತನ್ನನ್ನು ತಾನು ಸೋತ ಬಳಿಕ ಮಡದಿಯಾದಂತಹ ದ್ರೌಪದಿಯನ್ನು ಒತ್ತೆ ಇಟ್ಟಿದ್ದಾರೆ. ನಿಜವಮ್ಮ, ನಿಜ. ಪ್ರಾತಿಕಾಮಿ, ಅಮ್ಮ, ಯಾರೇ ಆಗಲಿ ಹ. ತನ್ನ ದೇಹದ ಸ್ವಾತಂತ್ರ್ಯವನ್ನು ಕಳೆದುಕೊಂಡ ಮೇಲೆ ಇನ್ನೊಬ್ಬ ವ್ಯಕ್ತಿ ಅಥವಾ ಇನ್ನೊಂದು ವಸ್ತುವನ್ನು ಒತ್ತೆ ಇಡುವುದಕ್ಕೆ ಅವನಿಗೆ ಯಾವ ಸ್ವಾತಂತ್ರ್ಯವೂ ಇರುವುದಿಲ್ಲ. ಇಲ್ಲಿ ಒಂದು ಧರ್ಮ ಸೂಕ್ಷ್ಮದ ಪ್ರಶ್ನೆ ಎದ್ದು ಬರುತ್ತದೆ. ಏನಮ್ಮ? ವಿವೇಕಿಗಳಾದವರು ಅದಕ್ಕೆ ಉತ್ತರವನ್ನು ಕೊಡಬೇಕು. ಹ. ಹಸ್ತಿನಾವತಿಯ ರಾಜಸಭೆ ಅದು ಜ್ಞಾನಿಗಳು ಇರುವಂತಹ ಸಭೆ. ನಾನು ಹೇಳಿದಂತೆ ನೀನು ಹೋಗಿ ಅಲ್ಲಿ ಪ್ರಶ್ನೆಯನ್ನು ಮುಂದಿಡಬೇಕು. ಒಂದು ವಾಕ್ಯವನ್ನು ಸೇರಿಸಬಾರದು, ಒಂದು ವಾಕ್ಯವನ್ನು ಬಿಡಬಾರದು. ಆಗದಮ್ಮ. ಧರ್ಮಜ ತಾನು ಸೋತ ಬಳಿಕ ತನ್ನ ಮಡದಿಯಾದಂತಹ ದ್ರೌಪದಿಯನ್ನು ಒತ್ತಿ ಇಟ್ಟುದು ಇದು ನ್ಯಾಯವೇ ಎನ್ನುವ ಹಾಗೆ ದ್ರೌಪದಿ ಕೇಳಿದ್ದಾಳೆ ಎನ್ನುವ ಹಾಗೆ ಹೇಳಬೇಕು. ಇದು ನಾನು ಅಹಂಕಾರದಿಂದಲೋ ಮದದಿಂದಲೋ ಈ ಪ್ರಶ್ನೆಯನ್ನು ಕೇಳುವುದಲ್ಲ. ತೆರಗೊಡ್ಡಿ ಕೈ ಒಡ್ಡಿ ಬೇಡಿ ವಿನಯದಿಂದ ಕೇಳುತ್ತಾ ಇದ್ದೇನೆ.
ಇದಕ್ಕೇನಾದರೂ ಅಲ್ಲಿರುವಂತಹ ಜ್ಞಾನಿಗಳು ಉತ್ತರವನ್ನು ಕೊಟ್ಟರೆ ಖಂಡಿತವಾಗಿಯೂ ಮುಚ್ಚಿದಂತಹ ತುಟಿ ಬಿಚ್ಚದೆ ನಾನು ಹಸ್ತಿನಾವತಿಯ ರಾಜಸಭೆಗೆ ಬರುತ್ತೇನೆ. ಹೇಳು, ಆ ಪ್ರಶ್ನೆಗೆ ಉತ್ತರವನ್ನು ತಾ. ಸರಿ ಅಮ್ಮ, ಸರಿ ನಿಮ್ಮಪ್ಪಣೆ. ಏನು ಒಬ್ಬನೇ ಬಂದಿದ್ದಿ? ಎಲ್ಲಿ ಅವಳು? ಸಮಸ್ಯೆ ನಿನಗ ಅಲ್ಲ, ಅವಳಿ ಹೋದದ್ದೇನು ಹೌದು. ಹೇಳಿದೆಯೋ? ನೀವು ಹೇಳಿದಂತೆ ಅವರ ಮುಂದೆ ಎಲ್ಲವನ್ನ ಬಿತ್ತರಿಸಿದೆ. ಏನಾಯಿತು? ಬರುವುದಕ್ಕೆ ಒಪ್ಪಲಿಲ್ಲ. ಒಪ್ಪಲಿಲ್ಲ? ಅದರ ಬದಲು ಒಂದು ಧರ್ಮ ಸೂಕ್ಷ್ಮವಾದಂತಹ ಪ್ರಶ್ನೆಯನ್ನು ನನ್ನೊಂದಿಗೆ ಕಳಿಸಿದವರಿದ್ದಾರೆ. ಧರ್ಮ ಸೂಕ್ಷ್ಮವಾದ ಪ್ರಶ್ನೆ? ಹೌದು. ಏನಂತೆ? ಧರ್ಮರಾಯನು ತನ್ನನ್ನು ತಾನು ಸೋತ ಬಳಿಕ ತನ್ನ ಹೆಂಡತಿಯನ್ನು ಹೊಟ್ಟೆ ಇಟ್ಟುವುದು ಸರಿಯೇ? ಇದು ಧರ್ಮ ಸೂಕ್ಷ್ಮವಾದಂತಹ ಪ್ರಶ್ನೆಯಂತೆ ಉತ್ತರ ಬೇಕಂತ. ಬಾಯಲ್ಲಿರುವುದೆಲ್ಲ ಹೊಟ್ಟೆ ಒಳಗೆ ಹೋಗಬೇಕು. ಪಾಪಿ, ಅನ್ನಧ್ವಂಸಿ, ನಿನಗೆ ತಿಂದದ್ದು ಜೀರ್ಣ ಆಗುತ್ತದಲ್ಲ. ಹೋಗಿ ಎನ್ನುವುದಾಗಿ ಹೇಳಿದ್ರೆ ಎಂಥದ್ದು ಪ್ರಶ್ನೆಯ? ಅದನ್ನು ಕೇಳಿ ನೇರವಾಗಿ ಬಂದೆ ಇಲ್ಲಿಗೆ. ಅರ್ಥ ಆಯ್ತು ನನಗೆ. ಭೀಮನ ಹೊಟ್ಟೆಯನ್ನು ನೋಡಿ ಹೆದರಿದೆಯ? ಅಲ್ಲ ಪಾರ್ಥನ ರಟ್ಟೆಯನ್ನು ನೋಡಿ ಬೆದರಿದೆಯ? ಏಯ್, ನೀವು ತಿಂದು ಸಾಯುವುದಕ್ಕೆ ಆದೀತೆ ಹೊರತಾಗಿ ಅರಸನ ಆಜ್ಞೆಯನ್ನು ಈಡೇರಿಸುವುದಕ್ಕೆ ಆಗಲಿಕ್ಕಿಲ್ಲ. ಏಯ್, ಹೋಗು, ನಡಿ ನಡಿ ನಡಿ. ಇದೆಲ್ಲ ಆಗ್ಲಿಕ್ಕಿಲ್ವಪ್ಪ? ಇಂಥವನ್ನೆಲ್ಲ ಸಾಕಿಯೇ ನಾವು ಸೋತದ್ದು. ಹಾಗಿದ್ರೆ ಅರಸನಾದಂತಹ ನನ್ನ ಆಜ್ಞೆಯನ್ನು ಕೇಳುವುದಿದ್ರೆ ಒಬ್ಬನೇ ಒಬ್ಬ, ನನ್ನ ತಮ್ಮ ದುಶ್ಯಾಸನ. ಅವನಿಂದಲೇ ಈ ಕಾರ್ಯವನ್ನು ನಡೆಸಬೇಕು. ತಮ್ಮ ದುಶ್ಯಾಸನ! ಏನನ್ನು ಕಾಣುತ್ತಾ ಇದ್ದೇನೆ? ಪ್ರಖರ ದೀಪ್ತಿಯನ್ನು ಹೊರಸೂಸ್ತಾ ಇದ್ದಂತಹ ನಿನ್ನ ಮುಖ ಕಂದಿ ಹೋಗಿದೆ, ಕೊಂದಿ ಹೋಗಿದೆ. ಶಾಸ್ತ್ರ ಈ ಕಡೆ ಬಾ ಎಂದು ಕರೆದೆಯಲ್ಲ.
ಇರಬೇಕಾದಂತಹ ಶಾಸನವನ್ನು ಹಾ ಚಾಚೂ ತಪ್ಪದೆ ಹಾ ನಿರ್ವಹಿಸಬಲ್ಲವ ನೀನು. ಹಾ ದುಶಾಸನ ಅಲೆ ನಿನ್ನಿಂದ ಘನ ಕಾರ್ಯವೊಂದಾಗಬೇಕು ತಮ್ಮ. ಏನಂತ? ನೀನು ಹೊರಟ್ರೆ ಹಾ ಏನಾದ್ರೂ ಒಂದು ಮಾಡಿಯೇ ಮಾಡ್ತಿ ಅದು ಖಂಡಿತ. ಎನ್ನುವಂತಹ ಧೈರ್ಯ ನನಗುಂಟು. ನಿನ್ನ ವಿಶ್ವಾಸಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಅಣ್ಣ ದ್ಯೂತದಲ್ಲಿ ಪಾಂಡವರು ತಮ್ಮ ಸರ್ವಸ್ವವನ್ನು ಕಳೆದುಕೊಂಡಿದ್ದಾರೆ. ಹಾ ತಮ್ಮನ್ನು ತಾವೇ ದ್ಯೂತಕ್ಕೆ ಒಡ್ಡಿ ಹಾ ಸೋತವರಿದ್ದಾರೆ. ಒಳ್ಳೇದೇ ಆಯ್ತಲ್ಲ. ಮೇಲಾಗಿ ಹಾ ಆ ದೃಪದಜೆಯನ್ನು ಸೋತಿದ್ದಾರೆ. ಹಾ ಹಾಗಾಗಿ ಹಾ ನಮ್ಮ ದಾಸರಾಗಿ ಹಾ ಇರಬೇಕಾದಂತಹ ಅವರು ಹಾ ಊಳಿಗವನ್ನು ಮಾಡತಕ್ಕದ್ದು. ಹಾ ಆದರೆ ಏನನ್ನೋ ಪಂಚವಲ್ಲಭೆ ಏನಂತೆ? ಇನ್ನೂ ಅಂತಃಪುರದಲ್ಲಿಯೇ ಇದ್ದಾಳೆ. ಹಾ ಅವಳನ್ನು ಕರೆತರುವುದಕ್ಕೆ ಹಾ ಅವಳು ಮಟ್ಟಿದ್ರೆ ಹಾ ಅವಳಿಗೆ ಧರ್ಮ ಸೂಕ್ಷ್ಮವಾದ ಪ್ರಶ್ನೆಯಂತೆ. ಪ್ರಶ್ನೆ ಕೇಳಲಿಕ್ಕೆ ಹೊತ್ತು ಹೊತ್ತು ಇದ ನನ್ನ ಪ್ರವೇಶ ಆಗುವಾಗ ಪ್ರಶ್ನೆ ಕೇಳಲಿಕ್ಕೆ ಹೊತ್ತಿರು. ಪ್ರಶ್ನೆ ಕೇಳಬೇಕು. ಮತ್ತೆ ಅಮ್ಮ ಅಣ್ಣ ನೇರವಾಗಿ ಅಲ್ಲಿಗೆ ಹೋಗಬೇಕು. ಹಾ ಅವಳಿಗೆ ಸಾರಿ ಹೇಳಬೇಕು. ಹಾ ರಾಜಾಜ್ಞೆಯಾಗಿದೆ. ಹಾ ರಾಜಸಭೆಗೆ ಬರತಕ್ಕದ್ದು. ಹಾ ಒಂದೊಮ್ಮೆಗೆ ನಿನ್ನ ಮಾತಿಗೆ ಮಾನ್ಯತೆಯನ್ನು ಕೊಡದೆ ಹೋದಳು ಅಂತಾದರೆ ಹೌದ್ರೆ ಅವಳ ಸಿರಿಮುಡಿಗೆ ಕೈಯಲ್ಲಿ ದರ ದರ ದರನೇ ಎಳೆ ತರಬೇಕು ನೀನು. ಪಾಂಡವರು ನಿನಗೆ ಶಿರಸ ನಮಸ್ಕಾರವನ್ನು ಮಾಡಿದ್ರು. ಪಂಚವಲ್ಲಭೆಯಾದಂತಹ ದ್ರೌಪದಿ ಪ್ರಶ್ನೆಯನ್ನು ಕೇಳ್ತಾಳ. ಪ್ರಶ್ನೆಯಂತೆ ಅವರಿಗೆ ಬೇಕಾದ ಉತ್ತರವಾ? ಉತ್ತರ ನೀನು ಕೊಡಬೇಕು. ಅಣ್ಣ ತಮ್ಮ ನೀನು ಒಂದು ಹೇಳಿದ್ರೆ 9 ಮಾಡುವವ ನಾನು. ಹೌದೌದು. ನೀನು 19 ಮಾಡಿದ್ದಿ ಎನ್ನುವ ಹಾಗೆ ಸೂಚಿಸ್ತಾ ಇದ್ದಿ. ಈಗ ನನ್ನದು 19 ಅಲ್ಲ, ಮತ್ತೆ 199 ಮಾಡಿದ. ಅಷ್ಟು ಮಾಡಬೇಕು ನೀನು. ಹೋಗು ಜಯಶೀಲನಾಗಿ ಬಾ. ನನ್ನಿಂದ ಆಣತಿಯನ್ನು ಬರೆದಿದ್ದೇನೆ. ಹೋಗುವುದು ವಿರೋಧಿಗಳ ಅಂತಃಪುರಕ್ಕೆ. ಹೋಗುವ ನಮ್ಮ ಶೈಲಿ ತೋರಿಸಬೇಕಲ್ಲ. ಹೊರಟೆ ದ್ಯೂತವನ್ನು ಆಡುವ ಮುಖ್ಯನೂ ನನ್ನ ಅಣ್ಣನಾಡಿ ಆಳಾಗಿದ್ದಾರೆ. ಅವರಿಗಿಲ್ಲದಂತಹ ಸೌಭಾಗ್ಯ ಹೆಣ್ಣಾದಂತಹ ನೀನು ಧರಿಸಿಕೊಂಡಿದ್ದಿ.
ಗಂಡನಿರುವಂತಹ ಹೆಣ್ಣಿಗೆ ಸೌಭಾಗ್ಯ ಎನ್ನುವುದು ಯಾವುದು? ಗಂಡನೇ ಸೌಭಾಗ್ಯ. ಅಂತಹ ನೀನು ವಯ್ಯಾರ ಮಾಡಿಕೊಂಡು ವಾರಾಂಗನೆಯ ಹಾಗೆ ಕುಳಿತಿದ್ದೆ. ಜನಪಕೀಳಿಂದು ಕೂಳನ ವನಿತಿಗಾಡಲು ಕೇಳಿ ದ್ರೌಪದಿ ಮನದಿ ಬೆದರುತ ಮತ್ತೆ ನೋಡಿದಳು ನಯದಿ ದುರುಳನಿಗೆ ದ್ರೌಪದಿ ನನ್ನ ಮನೆ ಬಾಗಿಲಿಗೆ ಬಂದವನು ಸಾಕ್ಷಾತ್ ಯಮನೇನೂ ಅಲ್ಲ, ದುಶ್ಯಾಸನ. ಆದರೆ ಅತ್ತಿಗೆ ಬಳಿ ಮೈದುನ ಬರುವ ಹಾಗೆ ಈತ ಬರಲಿಲ್ಲ. ಪಾಪಿಗಳ ಕೊರಳಿಗೆ ನೇಣನ್ನು ಹಾಕಿ ನರಕಲೋಕಕ್ಕೆ ಕೊಂಡೊಯ್ಯುವಂತಹ ಸಾಕ್ಷಾತ್ ಯಮನ ಹಾಗೆ ಬಂದಿದ್ದಾನೆ. ಅಷ್ಟು ದೊಡ್ಡ ಕಿರೀಟ ಉಂಟ ನನ್ನ ತಲೆಯಲ್ಲಿ? ಯಮ ಹೆಸರೇ ಹೇಳುವಂತೆ ದುಶ್ಯಾಸನ, ದುಷ್ಟ ಶಾಸನ, ದುಶ್ಯಾಸನ. ಮೂರ್ಖನಿವ, ಮೂರ್ಖರಲ್ಲಿ ಶತಮೂರ್ಖ. ಇಂಥವರ ಕೂಡೆ ನಯವಿನಯದಿಂದಲೇ ಮಾತಾಡಬೇಕು. ಹಾಗಾಗಿ ಮೈದುನ ನನಗೆ ಮೈದುನ ನನಗೆ ಮೈದುನ ನೀರು ಮರುಮಾತೆನಗೆ ದೊರೆಯಲಿ ಪ್ರಶ್ನೆಗೆ ಮರುಮಾತೆನಗೆ ದೊರೆಯಲಿ ಪ್ರಶ್ನೆಗೆ ಅಲ್ಲದೆ ಅನುಜಕ್ಕೆ ನಾ ಪುಷ್ಪವತಿ ಬರಲಿನ್ಮೋತು ಸಭೆಗೆ ಎನಗೆ ಮೈದುನ ನೀ ಮರುಮಾತೆನಗೆ ದೊರೆಯಲಿ ಪ್ರಶ್ನೆಗಲ್ಲದೆ ಅನುಜಕ್ಕೆ ನಾ ಪುಷ್ಪವತಿ ಬರಲ ಸಭೆಗೆ ಯಾಕಪ್ಪ ಇಂತಹ ಕೋಪ ನನ್ನಲ್ಲಿ? ನಿನ್ನ ಅತ್ತಿಗೆ ನಾನಲ್ವೇ? ಅತ್ತಿಗೆ ಅಂದ್ರೆ ತಾಯಿಗೆ ಸಮಾನಳಲ್ವೇ? ತಾಯಿಯ ಬಳಿಯಲ್ಲಿ ಮಾತಾಡುವಾಗ ಇಂತಹ ಕೋಪವನ್ನು ಮಾಡುವಂತಹ ಅವಶ್ಯಕತೆ ಉಂಟೆ ಮಗನೇ? ದುಶ್ಯಾಸನ, ಏನು ಧರ್ಮ ಸೂಕ್ಷ್ಮವಾದಂತಹ ಪ್ರಶ್ನೆಯನ್ನು ಹೇಳಿ ಕಳುಹಿಸಿದವಳಿದ್ದೇನೆ. ಏನು ನಿನ್ನ ಧರ್ಮ ಸೂಕ್ಷ್ಮ? ಆದರೆ ಆ ಪ್ರಶ್ನೆಗೆ ಮಾತ್ರ ಉತ್ತರ ಮಾತ್ರ ಬರಲಿಲ್ಲ. ಉತ್ತರದ ಬದಲಿಗೆ ನಾನೇ ಬಂದಿದ್ದೇನೆ. ಬಿಡೋಣ. ಕೌರವನಾದ್ಯಂತೆ ನಾನು ಹಸ್ತಿನಾವತಿಯ ಸಭೆಗೆ ಬರಬಹುದಿತ್ತು. ಬರಬೇಕು, ಬರತಕ್ಕದ್ದು, ಬರಲೇಬೇಕಾದ ಅನಿವಾರ್ಯತೆ ಇದೆ. ಆದರೆ ಬರುವಂತಹ ಸ್ಥಿತಿಯಲ್ಲಿ ನಾನಿಲ್ಲ ಮೈದುನ. ಏನು ಸಂಕಟ ನಿನಗೆ? ಬರುವುದಕ್ಕೆ ನನ್ನ ಈ ದೇಹದ ಸ್ಥಿತಿ ಅದನ್ನು ಒಪ್ಪಿಕೊಳ್ಳುತ್ತಾ ಇಲ್ಲ, ಒಗ್ಗಿಕೊಳ್ಳುತ್ತಾ ಇಲ್ಲ. ಏನು ರೋಗವೋ? ರೋಗವೇ ನನಗೆಂತ ಏನು? ಈ ಪ್ರಪಂಚದಲ್ಲಿರುವಂತಹ
ಜಗತ್ತಿನಲ್ಲಿರುವಂತಹ ಎಲ್ಲ ಹೆಣ್ಣು ಮಕ್ಕಳಿಗೆ ದೇವರು ಕೊಟ್ಟಂತಹ ರೋಗ ಇದು. ಹಾ ಹೆಚ್ಚೇಕೆ ಏನು ಈ ರೋಗ ನಿಮ್ಮ ತಾಯಿಯನ್ನು ಬಿಟ್ಟು ಅರ್ಥ ಆಗ್ಲಿಲ್ವೇ? ಇಲ್ಲ, ಏನು ನನ್ನ ಬಾಯಿಂದಲೇ ಕೇಳಬೇಕೆನ್ನುವಂತಹ ನಿನ್ನ ಯತ್ನವೇ? ನಾಲಿಗೆಗೇನು ಬೇರೆ ಕೆಲಸ ಇಲ್ಲಲ್ಲ, ಹೇಳು. ಮಗನೇ, ಏನು ಮೈದುನ ಅಂದ್ರೆ ಮಗನಿಗೆ ಸಮಾನ. ತಾಯಿಯಾದವಳು ಮಗನಲ್ಲಿ ಈ ಮಾತನ್ನು ಹೇಳಬಹುದು. ಕಂದ, ನಾನೀಗ ರಜಸ್ವಲೆಯಾಗಿದ್ದೇನೆ. ಅಂದ್ರೆ ಅಯ್ಯೋ, ಇವರಿಗೆ ಯಾವ ರೀತಿ ನಾನು ಅರ್ಥಪಡಿಸಲಿ? ಹೆಣ್ಣಾದವಳು ತಿಂಗಳೊಂದು ಆವರ್ತಿ ಏಕವಸನವನ್ನು ಉಟ್ಟು ಅಲಂಕಾರ ಶೂನ್ಯಳಾಗಿ ಅಂತಃಪುರದ ಮೂಲೆಯಲ್ಲಿ ಇರಬೇಕಾದದ್ದು ಅವಳ ಧರ್ಮ. ಆ ಧರ್ಮದಂತೆ ನನಗೆ ಇಂದು ರಾಜಸಭೆಗೆ ಬರುವುದು ಅಸಾಧ್ಯ ಮಗನೇ. ಅಂದರೆ ನಾನು ಬಹಿಷ್ಠೆಯಾಗಿದ್ದೇನೆ, ನಾನು ಪುಷ್ಪವತಿಯಾಗಿದ್ದೇನೆ. ನಮ್ಮ ಹದ್ದಿಯಲ್ಲಿದ್ದ ದನ ಬಿಟ್ಟಿದ. ಈಗ ಹೇಳ್ತಿ ಅಲ್ವೋ, ಏನಂದೆ? ಪುಷ್ಪವತಿ. ಪುಷ್ಪವತಿ ಫಳರೆ ನಿನ್ನಂತವಳ ಬಾಯಿಯಲ್ಲಿ ಇದನ್ನು ಕೇಳುವಾಗ ನಮಗೆ ಯಾವುದೋ ಒಂದು ಬೊಗಳುವುದರ ಬಾಯಿಯಲ್ಲಿ ದೊಡ್ಡ ವೇದಾಂತವನ್ನು ಕೇಳಿದ ಹಾಗಾಗುತ್ತದೆ. ಒಂದಾದ್ರೆ ಧರ್ಮ, ಎರಡಾದ್ರೆ ಇರ್ಲಿ, ಮೂರಾದ್ರೆ ಹೆಚ್ಚು, ನಾಲ್ಕಾದ್ರೆ ಕೆಟ್ಟು ಹೋಯಿತು, 5 ಗಂಡಂದಿರು ಚಟ ಅಲ್ಲದೆ ಮತ್ತೇನು? ಈಗ ಹೇಳ್ತಾ ಇದ್ದಿ ನೀನು ಪುಷ್ಪವತಿ. ನೋಡಿದೆಯೋ, ಪೊಡವಿಗತಿ ಭಾಗ್ಯವಂತ ಎನಿಸಿಕೊಂಡ ನಮ್ಮ ಅಣ್ಣ ಸುಯೋಧನ ವಿಜೃಂಭಿಸ್ತಾ ಇದ್ದಾನೆ. ಅವನ ಎಡ ಜಂಗೆಯನ್ನು ಏರುವ ಮುಖೇನವಾಗಿ ಸ್ವರ ಏರಿಸಿದ್ರೆ ಜಾಗ್ರತೆ. ಯಾರಲ್ಲಿ ಸ್ವರ ಏರಿಸುದು? ಯಾರಲ್ಲಿ ನೀನು? ಏನು ಮಾಡ್ತೀನಿ ನೀನು? ಬಂದರೆ ಒಳ್ಳಿತು. ಏನು ಮೈ ಮೇಲೆ ಕೈ ಮಾಡ್ತೀಯಾ? ಮೈ ಮೇಲೆ ತಲೆ ಮೇಲೆ ಕೈ. ಅಯ್ಯೋ ದೇವರೇ! ಓ ಮೈದುನ! ಮೈದುನ ಅತ್ತಿಗೆಗೆ, ಮಗನೇ! ಮಗ ತಾಯಿಗೆ, ಓ ಬಂಧುವೇ! ಬಂಧು ಬಾಂಧವರಿಗೆ. ಕಂದ! ಕಂದ ನನ್ನನ್ನು ನೋಡುವಾಗ ಒಂದು ಕಂದನ ಪ್ರಾಯವಲ್ಲ. ನನಗೇನು ಮಾಡಬೇಡ, ನನಗೆ ಒಳ್ಳೆದಾಗುದಿಲ್ಲ.
ಎತ್ತಲಿಕ್ಕೂ ಆಗುದಿಲ್ಲ, ಸಾಮ ತಿಂದಿದ್ದಾವೆ ಮಾರಿ ಸಂತಾನಗಳು. ಯಾವುದು ನಿಮ್ಮ ಅಪ್ಪನ ತಂದವ ಇಲ್ಲಿ? ಇವರಿಗೆಲ್ಲ ಯಾರು ಅವಕಾಶ ಕೊಟ್ಟದ್ಯಾರು? ನಮ್ಮ ಸಭೆಯಲ್ಲಿ ಇವುಗಳೆಲ್ಲ ಗರ್ಜಿಸ್ತವೆ.
ನಮ್ಮ ಮನೆಯಲ್ಲಿ ಸಾಕುವುದು ಕೂಡ ನಾವು ಬರುವಾಗ ಬಾಲ ಅಲ್ಲಾಡಿಸ್ತಾರೆ. ಹೌದೌದು. ಇವುಗಳಿಗೆ ಋಣದ ಮಾತೇ ಇಲ್ಲ. ಅಮ್ಮ ನಿನ್ನ ಅವನತಿ ಅಂತ ಆ, ಒಂದು ಸಭೆಗೆ ಬೀಸ್ಕೊಂಡಿದ್ದಾನೆ. ಒಳ್ಳೆ ಕೆಲಸ ಮಾಡಿದೆ. ಅರಳಿದ ಮಲ್ಲಿಗೆಯ ಪುಷ್ಪವೊಂದು ಆ. ಛಿದ್ರವಾಗಿ ಬಿದ್ದ ತೆರದಲ್ಲಿ ಆ. ಸುಕೋಮಲೆಯಾದಂತಹ ಹೆಣ್ಣು ಆ. ಛಿದ್ರವಾಗಿ ಸಭೆಯಲ್ಲಿ ಬಿದ್ದಿಲ್ಲ. ಇನ್ನೇನಾಗಬೇಕು? ಅಮ್ಮ ಸ್ವಲ್ಪ ವಿಶ್ರಾಂತಿ ಪಡೆ, ಬೇಕಾದಾಗ ನಿನ್ನನ್ನು ಕರೆಸ್ತೇನೆ. ಹಾಗಾದ್ರೆ ನಾನು ಈ ಪ್ರಸಂಗಕ್ಕೆ ಇಷ್ಟೇ ಬೇಕು, ಇನ್ನೂ ಕೂಡ ಬೇಕು. ಹೌದೌದು. ಹೋಗು. ಮಿತ್ರ. ಕಾಳುದು ಗುಣವಿದೆಗೆ ಮಾಂಡೋಲೆಯ. ನಿರನಗದ ಮಾರಿದ ಮೇಲೆ ಮುಳುಗಿದ ನೀನು ಕೊಡಬೇಡ. ಏನು ಫಲವೇ? ಕೂಡತನ ಬಲವಿಟ್ಟು ಗಂಡನಿ ಕಾಳು ನೋಡಿ ವಾದವಿಲ್ಲದೆ ಏಳು ಮಂದಿರ ಸೇರು ನೀಡಿದ ಬಾಲಕಿಯುಗಳಿಂದ ನೋಡು. ಕಾಳುದು ಗುಣವಿದೆಗೆ ಪಾಂಚಾಲೆ ಗುಣವಿದು ಏಕೆ ಪಾಂಚಾಲೆ, ನೀನು ಅಗ್ನಿ ಸಂಭವ ಅಲ್ವ? ಬೆಂಕಿಯಲ್ಲಿ ಹುಟ್ಟಿದ ನಿನ್ನ ಕಣ್ಣಿಂದಲೂ ಕಣ್ಣೀರು ಬರ್ತದಲ್ಲ? ಯೋಚಿಸಬೇಕಿತ್ತು. ಯಾವ ಕಾರ್ಯವನ್ನೇ ನಾವು ಮಾಡುವುದಕ್ಕೂ ಮೊದಲು ಅದರ ಪರಿಣಾಮ ಏನಾಗುತ್ತದೆ ಎನ್ನುವುದಾಗಿ ಚಿಂತಿಸಬೇಕು. ಎಲ್ಲಿ ಹೋಯಿತೆ ನಿನ್ನ ನಗೆ? ಅಂದು ರಾಜ್ಯಸಭೆಯಲ್ಲಿ ನಾ ಜಾರಿ ಬಿದ್ದಾಗ ನಗಾಡಿದೆ ಎಲ್ಲ ಕೈ ಚಪ್ಪಾಳ ತಟ್ಟಿ. ಅರಿಯದೆ ಬಿದ್ದಿರೆ ಭಾವ, ಕುರುಡರೇ ಭಾವ. ಎಲ್ಲಿ ಹೋಯಿತು ನಿನ್ನ ಎಲೆನಗೆ? ಅಲ್ಲ ಹುಸಿನಗೆ, ಅಲ್ಲ ನಸುನಗೆ, ನಗೆ ನಗೆ ಎಲಗೆ. ಅಂದು ನನಗಾದಂತಹ ಅವಮಾನಕ್ಕೆ ಸರಿಯಾದಂತಹ ಸೇಡನ್ನು ತೀರಿಸಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದಲೇ ನಿನಗಿಂತಹ ಸ್ಥಿತಿಯನ್ನು ತಂದಿದ್ದೇನೆ. ಸರ್ಪದ ಹೆಡೆಯನ್ನು ತುಳಿದರೆ ಪರಿಣಾಮ ಏನಾಗುತ್ತದೆ ಎನ್ನುವುದನ್ನು ನೀನು ಅರಿಯಬೇಕು ಎನ್ನುವ ಉದ್ದೇಶದಿಂದಲೇ ಈ ಫಣಿಕೇತನ ಇಷ್ಟು ಮಾಡಿದ್ದು. ಎಲಾಗೆ ಹಾಗೆಂದು ನಿನ್ನ ಹಾಗೆ ಕಟುಕ ನಾನಲ್ಲ. ಇನ್ನೂ ಕೂಡ ನಿನ್ನ ಕುರಿತಾಗಿ ನನಗೆ ಅನುಕಂಪ ಇದೆ. ಹಾಗಾಗಿ ಒಂದು ವಿಚಾರವನ್ನು ಹೇಳುತ್ತಾ ಇದ್ದೇನೆ. ನಿನ್ನ ಗಂಡಂದಿರೆನ್ನುವಂತಹ ಹಣೆಪಟ್ಟಿಯನ್ನು ಹೊತ್ತಂತಹ ಈ ಷಂಡರು ನಿನ್ನನ್ನು ಮಾರಿ ಆಯಿತು. ಇದೀಗ ನೀವು ನನ್ನ ತತ್ತು ನಿನ್ನನ್ನು ಹೇಗೆ ಬೇಕಿದ್ರೂ ಉಪಯೋಗಿಸುವುದಕ್ಕೆ ನನಗೆ ಅವಕಾಶ ಇದೆ, ಅಧಿಕಾರ ಇದೆ. ಹಾಗೆಂದು ಹಾಗೆ ಸಿಕ್ಕಿದಂತಹ ಅವಕಾಶವನ್ನು ದುರುಪಯೋಗ ಪಡಿಸಿಕೊಳ್ಳುವ ನಾನಲ್ಲ. ನಿನಗೆ ಎರಡು ಅವಕಾಶ ಇದೆ. ಒಂದೋ ನನ್ನ ತತ್ತುಗಳ ವಾಸಿಯನ್ನು ಸೇರಬೇಕು, ದಾಸಿವಾರವನ್ನು ಸೇರಿಕೊಳ್ಳಬೇಕು. ಇಲ್ವಾ ನಿನಗೆ ಇನ್ನೂ ಕೂಡ ಚಿನ್ನದ ಬಟ್ಟಲಲ್ಲಿ ಬೆಳ್ಳಿಯ ಚಮಚದಲ್ಲಿ ಷಡ್ರಸೋಪೇತವನ್ನು ಉಣ್ಣಬೇಕು ಎನ್ನುವಂತಹ ಆಶೆ ಇದ್ರೆ ನನ್ನ ರಾಣಿಯ ವಾಸವನ್ನು ಸೇರು. ಆಯ್ಕೆ ನಿನಗೆ ಬಿಟ್ಟದ್ದು. ತನ್ನ ದೂತ ಮೇಲೆ ಧರ್ಮಜನು ಪಡಬಿಟ್ಟು ಸೂತರಯಾನು ತಲುಪುದಿ ಬೀಳು ಧರ್ಮವನು ಏನಿದರ ಧರ್ಮದಲು ನಿಶ್ಚಯ ಮಾಡಲು ಸಭೆಯವರು ಮೆಚ್ಚಿದರು. ಪರುಣಿಗೆಲ್ಲರೂ ಸೂತ ಸಮಯನು ತನ್ನ ಸೋತಾನೇನೆ ಧರ್ಮಜನು ಅಯ್ಯೋ, ಏನಿದು ದುರವಸ್ಥೆ? ಏನು ನಾನು ನಿಮ್ಮ ಶತ್ರುವೇ? ನಾನು ಒಬ್ಬಳು ಹೆಣ್ಣಲ್ಲವೇ? ನನ್ನ ಮಾತಿಗೆ ಇಲ್ಲಿ ಬೆಲೆ ಇಲ್ಲದೆ ಹೋಯಿತಲ್ಲ. ಧರ್ಮ ಸೂಕ್ಷ್ಮವಾದಂತಹ ಪ್ರಶ್ನೆಯನ್ನು ಕೇಳಿ ಕಳುಹಿಸಿದವಳಿದ್ದೇನೆ. ಆ ಪ್ರಶ್ನೆಗೆ ಉತ್ತರವೇ ಬರಲಿಲ್ಲ.
ಸಾಲದಕ್ಕೆ ಆ ನಿನ್ನ ತಮ್ಮನಾದಂತಹ ದುಶ್ಯಾಸನ ನನ್ನ ಸಿರಿಮುಡಿಗೆ ಕೈ ಹಾಕಿ ದರದರನೆ ರಾಜ ಬೀದಿಯಲ್ಲಿ ಎಳೆದುಕೊಂಡು ಬಂದು ಈ ಹಸ್ತಿನಾವತಿಯ ರಾಜ್ಯಸಭೆಯಲ್ಲಿ ತಂದು ಹಾಕಿದ. ಮಾರಿಗೆ ಬಲಿ ಕೊಡುವ ಕುರಿಯನ್ನು ಎಳೆದು ತರುವ ಹಾಗೆ ನನ್ನನ್ನು ಎಳೆದುಕೊಂಡು ಬಂದ. ರಾಜಸೂಯಾಧ್ವರದ ಅವಭೃತ ಸ್ನಾನದಲ್ಲಿ ಪರಿಪೂತವಾದಂತಹ ಸಿರಿಮುಡಿ ಇದು. ಅಂತಹ ಸಿರಿಮುಡಿಗೆ ಕೈ ಇಕ್ಕಿದರೆ ದುಶ್ಯಾಸನ. ಅಷ್ಟು ಸಾಲದಕ್ಕೆ ನೀನಾಡುವಂತಹ ತುಚ್ಛ ಮಾತುಗಳು ಆಡು. ನಿನ್ನ ಆಸ್ಥಾನ, ನಿನ್ನ ಅಧಿಕಾರ, ನಿನ್ನನ್ನು ಕೇಳುವವರು ಯಾರಿದ್ದಾರೆ? ಆದರೆ ಧರ್ಮ ಸೂಕ್ಷ್ಮವಾದಂತಹ ಪ್ರಶ್ನೆ. ಧರ್ಮಜ ತನ್ನನ್ನು ತಾನು ಸೋತ ಬಳಿಕ ತನ್ನ ಸತಿಯಾದಂತಹ ನನ್ನನ್ನು ಒತ್ತೆ ಇಟ್ಟುವುದು ನ್ಯಾಯವೇ? ಇದು ಹೇಳಿ ಉತ್ತರವನ್ನು ಕೊಡಿ. ಧರ್ಮ ನಿನ್ನ ಧರ್ಮ ಸೂಕ್ಷ್ಮದ ಪ್ರಶ್ನೆ. ಧರ್ಮ ಅಲ್ಲ, ನಿನ್ನ ಕರ್ಮ ಇದು. ಹೌದೇನೆ? ನೀನು ಮಾತಿನಲ್ಲಿ ಚಪಲೆ ಎನ್ನುವುದನ್ನು ನಾವು ಚೆನ್ನಾಗಿ ತಿಳಿದವರಿದ್ದೇವೆ. ನಿನ್ನ ಈ ಬೊಗಸೆ ಕಣ್ಣೀರಿಗೆಲ್ಲ ಕರಗುವ ಮನ ನಮ್ಮದಲ್ಲ. ನಿನ್ನ ಕಣ್ಣೀರು ಹೌದೇನೆ ಪಾಂಚಾಲಿ? ನಿನಗೆ ಧರ್ಮ ಏನು ಎನ್ನುವುದು ನಿನಗೆ ಈಗ ತಿಳಿಯುತ್ತಾ ಇದೆಯಲ್ಲ. ನಿನ್ನ ಕಾಲಿಗೆ ನೀರು ಬರುವಾಗ ಮಾತ್ರ ನಿನಗೆ ಧರ್ಮ ಸೂಕ್ಷ್ಮದ ಪ್ರಶ್ನೆಗಳು. ಅಂದು ಸ್ವಯಂವರದ ಕಾಲದಲ್ಲಿ ನನ್ನನ್ನು ಕಂಡು ಸೂತ ನೀವ ಎನ್ನುವ ಹಾಗೆ ನೀನು ಹೇಳಿದಾಗ ನಿನಗೆ ಧರ್ಮ ಯಾವುದು, ಅಧರ್ಮ ಯಾವುದು, ಯಾವುದನ್ನು ಎಲ್ಲಿ ಹೇಳಬೇಕು ಎನ್ನುವ ವಿವೇಚನೆ ನಿನಗಿಲ್ಲದೆ ಹೋಯಿತು. ಆವಾಗ ನಿನ್ನ ಮಾತಿನ ಆ ಇರಿತದಿಂದ ನನ್ನನ್ನು ಘಾತಿಗೊಳಿಸಿದವಳಲ್ಲವೇನೆ ನೀನು. ನೀನು ಏನು ಚಂದ್ರವಂಶದ ಸೊಸೆ? ಚಂದ್ರವಂಶದ ಸೊಸೆಯಾಗಿ ಚಂದ್ರವಂಶದ ಕುವರನೋರ್ವನನ್ನು ಹೀಯಾಳಿಸುವಾಗ ನಿಮ್ಮ ವಂಶದ ಮಾನ ಮರ್ಯಾದೆ ಘನತೆಗಳ ಬಗ್ಗೆ ನಿನಗೆ ಆಲೋಚನೆ ಇರಲಿಲ್ಲ. ರಾಜಸೂಯದಲ್ಲಿ ಅರಿಯದೆ ಬಿದ್ದಿರುವಾಗ ನೀನು ಏನು ಕುಹಕ ನಗೆಯನ್ನು ಮಾಡಿದೆಯೋ? ಅಷ್ಟು ಮಾತ್ರವಲ್ಲ, ವ್ಯಂಗ್ಯದ ನಗೆಯನ್ನು ಬೀರಿದೆಯೋ? ನಿನ್ನ ದಾಸಿಯರನ್ನು ಸೇರಿಸಿಕೊಂಡು ಉಪ್ಪರಿಗೆಯಲ್ಲಿ ನಿಂತು ನಗೆ ಬೀರಿದೆಯಲ್ಲ, ಆವಾಗ ತಿಳಿದಿರಲಿಲ್ವೇನೆ ನಿನಗೆ ಚಂದ್ರವಂಶದ ಬಗ್ಗೆ? ಹೌದೇನೆ? ಅಂದು ಒಂದು ಹಣ್ಣನ್ನು 5 ಹಂಚಿಕೊಳ್ಳಿ ಅಂತ ಹೇಳಿದಾಗ ಹೆಣ್ಣಾದ ನೀನು ಸುಮ್ಮನಿದ್ದಿ. ಆವಾಗ ನಿನಗೆ ಕಣ್ಣೀರು ಬರಲಿಲ್ಲ, ಮುಂದೇನು ಎನ್ನುವಂತಹ ಪ್ರಶ್ನೆ ಮುಟ್ಲಿಲ್ಲ. ನೀನು 5 ಒಲಿದು ವರಿಸಿದವಳಲ್ಲವೇನೆ? 5 6 100 ಸಾಮಾನ್ಯವರೆಂದು ಭಾವಿಸಿದ್ದೇವೆ. ಗುರುಕುಲಾನ್ವಯ ತಿಲಕನಾಗಿ ವರ್ತಮಾನ ಕಾಲದಲ್ಲಿ ಮೆರೆಯುತ್ತಾ ಇದ್ದಾನೆ. ಅವನ ರೆಕ್ಕೆ, ಅವನ ಭುಜ, ಅವನ ವಿಶಾಲವಾದ ಯಥೆ ಸಾರುತ್ತಾ ಇದೆ. ಅವ ಸಾರ್ವಭೌಮ ಎನ್ನುವ ಹಾಗೆ ಅಂತಹ ಅತಿಯಾದಂತಹ ವಿಕ್ರಮವನ್ನು ಮೈಗೂಡಿಸಿಕೊಂಡಂತಹ ನಮ್ಮ ಒಡೆಯ ಕೌರವೇಶ್ವರರನ್ನು ಸೇರುವುದಕ್ಕೆ
ನಿನಗೇನು ದಾಡಿ ಅಂತ ಕೇಳುವುದು ನೀನು? ಕಣ್ಣೀರನ್ನು ಸುರಿಸುತ್ತಿರುವೆಯಲ್ಲ, ಕಣ್ಣೀರನ್ನು ಸುರಿಸುತ್ತಿರುವೆಯಲ್ಲ. ಇದೇ ನಮಗೆ ಬೇಕಾದದ್ದು. ಸೇರಿದಂತಹ ಸಭೆ ಇದು ರಾಜಸೂಯ ಸಭೆಯಲ್ಲ, ಇದು ನಮ್ಮ ಒಡೆಯರಾದಂತಹ ಕೌರವೇಶ್ವರನ ಸಭೆ. ಈ ಸಭೆಯಲ್ಲಿ ನೀನು ಕಣ್ಣೀರು ಹಾಕಿಕೊಂಡು ನಿಂತಿರುವೆ. ನಿನಗೆ ಧರ್ಮ ಸೂಕ್ಷ್ಮದ ಪ್ರಶ್ನೆಗೆ ಉತ್ತರ ಬೇಕಲ್ಲ, ಉತ್ತರ ನಾನು ಕೊಡ್ತೇನೆ. ದಿನ ಒಂದಕ್ಕೆ ಒಬ್ಬೊಬ್ಬರ ಜೊತೆ ಸೆರೆಗು ಚಾಚುವ ಮಲಗುವ ಜಾಲೆ ನೀನು. ಹೋಗಿ ಬೆಂಕಿಯ ಕೊಳ್ಳಿಯನ್ನ ಜೂಜಾಟವನ್ನಾಡಿದಂತಹ ಈ ಧರ್ಮರಾಯನು ಕೈ ಕರ್ಮ ನಿನ್ನ ಕರ್ಮ ಪಾಪಿ. ಅಕಟ ಅಕಟ ಧರ್ಮಜಾ ಭೀಮ ಫಲುಗುಣ ನಕುಲ ಸಗದೇ ವರಿರಾಗ ಧರ್ಮಜ ಧರ್ಮಜ ಭೀಮ ಫಲುಗುಣ ನಕುಲ ಸಗದೇ ವರಿರಾಗ ನೀವು ಬಾಲಕಿಯ ಒಪ್ಪಿಸಿ ಕೊಟ್ಟಿರಿ ಮೃತ್ಯುವಿನ ತಾಳಿಕೆಗೆ. ಈ ಬಾಲಕಿಯೇ ಒಪ್ಪಿಸಿಕೊಟ್ಟಿಯೇ ಮೃತ್ಯುವಿನ ತಾಳಿಕೆಗೆ. ಅಕಟ ಧರ್ಮದ ಭೀಮ ಫಲುಗುಣ ನಕುಲ ಸಗದೇವಯ್ಯ ಅಕಟ ಧರ್ಮಜ, ಭೀಮಸೇನ, ಅರ್ಜುನ, ನಕುಲ, ಸಹದೇವರಿರ ನೀವೆಲ್ಲವರು ಒಂದೇ ಮನಸ್ಸಿನಿಂದ ಒಂದೇ ಬುದ್ಧಿಯಿಂದ ಈ ನಿಮ್ಮ ಮಡದಿಯನ್ನು ಪಣಕ್ಕಿಟ್ಟು ಸೋತಿರಾ ನೀವು? ನಾನು ನಿಮ್ಮ ಧರ್ಮಪತ್ನಿ ಇದ್ದೇನೆ. ನಿಮ್ಮ ಉಪಪತ್ನಿಯೂ ನಾನಲ್ಲ, ನಿಮ್ಮ ಭೋಗಪತ್ನಿಯೂ ನಾನಲ್ಲ. ಕೇವಲ ಓರ್ವಳು ದಾಸಿಯನ್ನು ಪಣಕ್ಕಿಟ್ಟು ಆಟವನ್ನು ಆಡುವ ಹಾಗೆ ನಿಮ್ಮ ಮಕ್ಕಳ ತಾಯಿಯಾದಂತಹ ನನ್ನನ್ನು ಪಣಕ್ಕಿಟ್ಟು ಸೋತಿರಾ ನೀವು? ನನ್ನಪ್ಪ ದೃಪದ ರಾಜ ನಿಮ್ಮ ಕೈಗೆ ಕೊಡುವಂತಹ ಸಂದರ್ಭದಲ್ಲಿ ಆಡಿದಂತಹ ಮಾತು, ನನ್ನ ತಲೆಯನ್ನೇ ಕಡಿದು ನಿನ್ನ ಕಾಲಬುಡದಲ್ಲಿ ಇಡುತ್ತಾ ಇದ್ದೇನೆ, ನನ್ನ ಕರುಳನ್ನೇ ಕಿತ್ತು ನಿನ್ನ ಕೈಗೆ ಕೊಡುತ್ತಾ ಇದ್ದೇನೆ. ಇವಳನ್ನು ಧರ್ಮದಲ್ಲಿ, ಅರ್ಥದಲ್ಲಿ, ಕಾಮದಲ್ಲಿ ನೀವು ಅತಿಕ್ರಮಿಸಕೂಡದು ಎನ್ನುವ ಹಾಗೆ. ಹಾಗಾದ್ರೆ ಇದುವೇನಾ ನಿಮ್ಮ ಧರ್ಮ? ಇದರಿಂದ ಏನು ಅರ್ಥ ಸಿದ್ಧಿ, ಅಥವಾ ಇದರಿಂದ ಏನು ಕಾಮ, ಇದರಿಂದ ಏನು ಮೋಕ್ಷವನ್ನು ಪಡೆಯುವುದಕ್ಕೆ ಸಾಧ್ಯ ಉಂಟು? ಇಲ್ಲವಾದಲ್ಲಿ ಕೊಡಿ, ಉತ್ತರ ಕೊಡಿ. ಈ ರೀತಿಯಾಗಿ ನಾನು ತುಚ್ಛ ಮಾತುಗಳನ್ನು ಕೇಳುವುದಕ್ಕಿಂತ ಮೃತ್ಯುವಿನ ಬಾಯಿಗೆ ನಾನೇನಾದ್ರೂ ಸಿಲುಕುತ್ತಿದ್ರೆ ಖಂಡಿತವಾಗಿ ಆ ಮರಣವನ್ನು ಸಂತೋಷದಿಂದ ಸ್ವಾಗತಿಸುತ್ತಾ ಇದ್ದೆ. ನೀವು ಯಾರು ಉತ್ತರವನ್ನು ಕೊಡುತ್ತಾ ಇಲ್ಲ. ಯಾಕೆ? ನೀವೀಗ ಕೌರವನ ಆಳಾಗಿದ್ದೀರಿ. ಆಳಾದವನ ಮಾತನ್ನು ಒಡೆಯನಾದವನು ಕೇಳಬೇಕೆಂದೇನಿಲ್ಲ. ಆದರೂ ನನ್ನ ಧರ್ಮ ಸೂಕ್ಷ್ಮದ ಪ್ರಶ್ನೆಗೆ ಉತ್ತರ ಸಿಗಲೇಬೇಕು. ಈ ಸಭೆಯಲ್ಲಿ ಉತ್ತರ ಕೊಡುವವರಿಲ್ಲವೇ? ಇದ್ದಾರಲ್ಲ ಅಕುಟಿಲರು. ಗುರು ಭೀಷ್ಮನ ಪರಿರ ಅಕುಟಿಲರು ಗುರು ಭೀಷ್ಮ ಕೃಪ
ದುರ್ಮುಖರಿಗಂಜುತ ಸುಮನಿಗಿರೇಕೆ ಯಾಕೆ ಸುಮ್ಮನಿದ್ದೀರಿ? ದುರ್ಮುಖರಿಗಂಜುತ ಸುಮ್ಮನಿಗಿರೇಕೆ ಎಂದರೆ ಇಂದು ಮುಖೇ ಅಕುಟಿಲರು ಗುರು ಭೀಷ್ಮ ಕೃಪರಿರ ಒಂದಷ್ಟು ಮಂದಿ ಸಭೆಯಲ್ಲಿದ್ದರೆ ಅದನ್ನು ಸಭೆ ಎನ್ನುವ ಹಾಗೆ ಕರೆಯುವುದಿಲ್ಲ. ಎಲ್ಲಿ ಜ್ಞಾನಿಗಳಿದ್ದಾರೋ, ಎಲ್ಲಿ ಪಂಡಿತರಿದ್ದಾರೋ ಅಂತಹ ಸಭೆಯನ್ನು ಸಭೆ ಎನ್ನುವ ಹಾಗೆ ಹೇಳುತ್ತಾರೆ. ಈ ತುಂಬಿದ ಹಸ್ತಿನಾವತಿ ಸಭೆಯಲ್ಲಿ ಈ ಸಭೆಯ ಮರ್ಯಾದೆಯನ್ನು ಹೆಚ್ಚಿಸುವುದಕ್ಕೆ ಬೇಕಾಗಿ ಅದೋ ಅಲ್ಲಿ ಕುಳಿತಿದ್ದಾರೆ ಕುರುಕುಲ ಪಿತಾಮಹರಾದಂತಹ ಭೀಷ್ಮಾಚಾರ್ಯರು. ಆಚಾರ್ಯರೇ, ಇಲ್ಲಿಂದಲೇ ನಿಮಗೆ ನಮಸ್ಕರಿಸಿದ್ದೇನೆ. ನಿಮಗೆ ನನ್ನ ಮುಖವನ್ನು ತೋರಿಸುವಂತಹ ಶಕ್ತಿ ನನಗಿಲ್ಲ. ಈ ಹಿಂದೆ ಮಕ್ಕಳಿಲ್ಲ ಎನ್ನುವ ಹಾಗೆ ನೀವು ಕಣ್ಣೀರನ್ನು ಸುರಿಸುವಂತಹ ಸಂದರ್ಭದಲ್ಲಿ ವೇದ ವ್ಯಾಸರ ಮೂಲಕವಾಗಿ 100 ಮಕ್ಕಳನ್ನು ಪಡೆದಿರಿ. ಇದೇ ನಿಮ್ಮ ಮೊಮ್ಮಕ್ಕಳನ್ನು ನಿಮ್ಮ ತೊಡೆಯಲ್ಲಿರಿಸಿ ಲಲ್ಲಗೆರೆದಿರಿ, ಮುದ್ದುಗರೆದಿರಿ. ಆದರೆ ನಿಮ್ಮ ಮೊಮ್ಮಕ್ಕಳು ಮಾಡುವಂತಹ ಕೃತ್ಯವನ್ನು ನೋಡಿ ಬೃಹಸ್ಪತಿ ಆಚಾರ್ಯರಿಂದ, ಭಾರ್ಗವ ರಾಮರಿಂದ, ವಸಿಷ್ಠರಿಂದ ಸಕಲ ಶಸ್ತ್ರವನ್ನು ಅಭ್ಯಾಸ ಮಾಡಿದವರು ನೀವು. ನೀವಾದರೂ ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡಿ. ಯಾಕೆ ಮೌನಿಯಾಗಿ ಕುಳಿತಿದ್ದೀರಿ? ಅದು ಇತ್ತ ಕಡೆಗೆ ಕುಳಿತಿದ್ದಾರೆ ಉಭಯಕುಲ ಬಿಲ್ಲೋಜರಾದಂತಹ ದ್ರೋಣಾಚಾರ್ಯರು, ಶಾಪಾದಪಿ ಶರಾದಪಿ ಎನ್ನುವಂತಹ ನೆಗಳತೆಯನ್ನು ಪಡೆದವರು. ಇವರಿಗೆ ಬಿಲ್ವಿದ್ಯೆಯನ್ನು ಕಲಿಸಿದವರು ನೀವು ಗುರುಗಳೇ. ನೀವು ಯಾಕಾಗಿ ನೀವು ಬಿಲ್ವಿದ್ಯೆಯನ್ನು ಕಲಿಸಿದಿರಿ? ಕ್ಷತ್ರಿಯನಾದವನು ಯಾಕೆ ಬಿಲ್ಲು ಹಿಡಿಯುತ್ತಾನೆ? ಎಲ್ಲಿ ಹೆಣ್ಣು ಮಕ್ಕಳು ಕಣ್ಣೀರನ್ನು ಸುರಿಸುತ್ತಾರೋ, ಎಲ್ಲಿ ಗೋ ಬ್ರಾಹ್ಮಣರಿಗೆ ಹಿಂಸೆಯಾಗುತ್ತದೋ, ಎಲ್ಲಿ ಶತ್ರುಗಳ ಬಾಧೆ ಇದೆಯೋ ಅಲ್ಲಿ ಕ್ಷತ್ರಿಯನಾದವನು ಬಿಲ್ಲು ಹಿಡಿಯುತ್ತಾನಂತೆ. ಆರ್ತತ್ರಾಣ ಪರಾಯಣನಾದಾಗ ಕ್ಷತ್ರಿಯನಾದವನು ಬಿಲ್ಲು ಹಿಡಿಯಬೇಕಾದದ್ದು ಧರ್ಮ. ಯಾಕಾಗಿ ಇವರಿಗೆ ಬಿಲ್ವಿದ್ಯೆಯನ್ನು ಕಲಿಸಿದಿರೋ ನೋಡಿ. ಹೆಣ್ಣೊಬ್ಬಳ ಕಣ್ಣೀರನ್ನು ಇಳಿಸುವುದಕ್ಕೆ ಬೇಕಾಗಿ ನೀವು ಇವರಿಗೆ ವಿದ್ಯೆಯನ್ನು ಕಲಿಸಿದಿರೋ. ಈ ಹಿಂದೆ ದೃಪದ ರಾಜನ ಹೆಡೆಮುರಿಯನ್ನು ಕಟ್ಟಿ ನಿಮ್ಮ ಮಂಚದ ಕಾಲಿಗೆ ತಂದು ಬಂಧಿಸಿದ್ದು ನನ್ನ ಗಂಡನಾದಂತಹ ಅರ್ಜುನ ದೇವ. ಹಿಂದೊಮ್ಮೆ ಸಲೀಲದಲ್ಲಿ ಮೊಸಳೆಯೊಂದು ನಿಮ್ಮ ಕಾಲನ್ನು ಹಿಡಿದು ಕಚ್ಚಿ ಹಿಡಿದಂತಹ ಸಂದರ್ಭದಲ್ಲಿ ರಕ್ಷಿಸಿದ್ದು ನನ್ನ ಗಂಡಂದಿರು. ನೀವಾದರೂ ನನ್ನ ಧರ್ಮ ಸೂಕ್ಷ್ಮವಾದಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡಿ ಗುರುಗಳೇ. ಇಲ್ಲ, ಇಲ್ಲಿ ಕುಳಿತಿದ್ದಾರಲ್ಲ ಅಶ್ವತ್ಥಾಮರು, ಸಾಕ್ಷಾತ್ ಪರಶಿವನನ್ನೇ ಹೋಲುವವರು. ತಲೆಯಲ್ಲಿ ಜಟೆ, ಶಿರದಲ್ಲಿ ಮಣಿ, ಕೊರಳಲ್ಲಿ ಕಪ್ಪು ಮಣಿ. ಮುನಿದರೆ ಮುಕ್ಕಣ್ಣನ 3ನೇ ಕಣ್ಣಿಗೂ ಕೂಡ ಉತ್ತರ ಕೊಡುವುದಕ್ಕೆ ಸಾಮರ್ಥ್ಯವುಳ್ಳವರು. ನೀವಾದರೂ ನನ್ನ ಧರ್ಮ ಸೂಕ್ಷ್ಮವಾದಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡಿ. ಕೃಪಾಚಾರ್ಯರೇ, ಜ್ಞಾನಿಗಳಿದ್ದೀರಿ, ವೇದಾಂಗದ ಪಂಡಿತರಿದ್ದೀರಿ, ಶಾಸ್ತ್ರಜ್ಞರಿದ್ದೀರಿ. ನನ್ನ ಧರ್ಮ ಸೂಕ್ಷ್ಮವಾದಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡಿ ಕೊಡಿ ಕೊಡಿ. ಇದೊಂದು ಸಭೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಭಾ ಅಂತ ಹೇಳಿದ್ರೆ ಏನು? ಬೆಳಕು ಎನ್ನುವಂತ ಅರ್ಥವನ್ನು ಕೊಡುತ್ತದೆ. ಆದ್ರೆ ಇಂದು ಯಾರದೋ ಒಂದು ಬದುಕಿಗೆ ಕತ್ತಲೆಯೋಪಾದಿಯಲ್ಲಿ ಪ್ರಜ್ವಲಿಸುತ್ತಾ ಇರುವಂತಹ ಇದಕ್ಕೊಂದು ಸಭೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಆದ್ರೂ ಇವಳು ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡುವುದಕ್ಕೆ ಒಂದು ನಾಲಗೆಯು ಮುಂದೆ ಬರುವುದಿಲ್ಲ. ಎಂತೆಂಥವರು ಬಾಳಿ ಬೆಳಗಿದ್ರು ಈ ವಂಶದಲ್ಲಿ, ಅದರಲ್ಲಿಯೂ ಒಂದು ಹೆಣ್ಣಿನ ಮಾನಕ್ಕೆ ಬೇಕಾಗಿ ಮಾನವನ್ನು ಉಳಿಸಿದಂತಹ ಯಯಾತಿಯಂತವರು ಹುಟ್ಟಿದಂತಹ ಈ ವಂಶ ನಮ್ಮದ್ದು. ಅಂತ ವಂಶದಲ್ಲಿ
ಯಜ್ಞ ಸಂಭವವಾಗಿ ಕಾಣಿಸಿಕೊಂಡಂತಹ ಈ ಹೆಣ್ಣಿನ ಮಾನಾಭರಣ ಆಗುತ್ತದೆ ಅಂತಾದ್ರೆ ಪ್ರಶ್ನಿಸುವುದಕ್ಕೆ ವಿಚಾರಿಸುವುದಕ್ಕೆ ಮಂದಿಗಳಿಲ್ವ ಇಲ್ಲಿ? ಇದ್ದಾರೆ. ನಮ್ಮ ಕಣ್ಣ ಮುಂಭಾಗದಲ್ಲಿ ಕಾಣಿಸುತ್ತಾ ಉಂಟು. ಎಲ್ಲವನ್ನು ಬಲ್ಲಂತಹ ಎಲ್ಲ ವೇದಗಳ ಸಾರವನ್ನು ತಿಳಿದು ಪ್ರಾಜ್ಞತೆ ಎಂದು ಉತ್ತರಿಸಬಹುದಾದಂತಹ ಭಾಗವತೋತ್ತಮರು ನಿಮಗೇನು ಎದ್ದು ಬರ್ಲಿಕ್ಕಾಗುವುದಿಲ್ವ? ನಿಮಗೇನು ನಾಳೆಗೆ ಹೊರಡುವುದಿಲ್ವ? ಒಂದು ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕಾಗಲಿಲ್ಲ ನಿಮಗೆ. ಈ ಕಡೆಯಿಂದ ದ್ರೋಣಾಚಾರ್ಯರು ಕೂತಿದ್ದಾರೆ. ಎಂತದಕ್ಕೆ ನೀವು ಆಚಾರ್ಯರಾದದ್ದು? ಎಂತದಕ್ಕಾದದ್ದು ನೀವು ಆಚಾರ್ಯರು? ಒಂದು ಉತ್ತರ ಕೊಡಬಹುದಿತ್ತಲ್ಲ, ಅದು ನಿಮಗೆ ಆಗ್ಲಿಲ್ಲ. ಅಲ್ಲಿ ಬಿಡಿ, ಅಶ್ವತ್ಥಾಮಾಚಾರ್ಯರಿದ್ದಾರೆ, ಕೃಪಾಚಾರ್ಯರಿದ್ದಾರೆ, ಎಲ್ಲರೂ ಆಚಾರ್ಯರೇ ಇರುವುದು. ಯಾವುದಕ್ಕೊಂದು ಉತ್ತರ ಬರುವುದಿಲ್ಲ. ಅದೆಷ್ಟೋ ಮಂದಿಗಳು ತುಂಬಿದಂತೆ ಈ ಸಭೆಯಲ್ಲಿ ಉತ್ತರ ಕೊಡುವುದಿಲ್ಲ ಅಂತ ಆದ್ರೆ ವಿಕರ್ಣ ಸುಮ್ಮನೆ ಇರುವುದಿಲ್ಲ. ಹೋಗುತ್ತಾನೆ. ಅನ್ಯನಾದವನಿಗೆ ಅನ್ಯಳನ್ನು ಒತ್ತೆ ಇಡುವಂತಹ ಪಣಕ್ಕಿಡುವಂತಹ ಅಧಿಕಾರ ಉಂಟೆ? ಸಾಧ್ಯವೇ ಇಲ್ಲ. ಹಾಗಾದ್ರೆ ಈ ರೀತಿಯಾದಂತಹ ಘಟನೆ ವಿಕರ್ಣನ ಮುಂಭಾಗದಲ್ಲಿ ನಡೆಯುತ್ತಾ ಉಂಟು. ಉತ್ತರ ಕೊಡುವುದಕ್ಕೆ ವಿಕರ್ಣನಿದ್ದಾನೆ. ಇದು ತಪ್ಪು ತಪ್ಪು ತಪ್ಪು. ಕಿವಿ ಉಂಟಲ್ಲ ನಿನಗೆ? ಏನಿಲ್ಲದೆ ಕೇಳುತ್ತದೆ. ಹೌದೇನು? ನೀನು ಹೇಗೆ ಕರ್ಣನು, ನಾನು ವಿಕರ್ಣ. ನೀನು ವಿಕರ್ಣ, ಅದೇ ಕಿವಿ ಇಲ್ಲದವ ಅಂತ ಆಗಲ್ಲ, ಉಂಟು ಅಂತ. ಒಳ್ಳೆಯ ಕಿವಿ ಉಂಟು ಅಂತ ಹೇಳಿದ್ದಲ್ಲ ನಿನಗೆ. ಏನು ಧರ್ಮ ಸೂಕ್ಷ್ಮದ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕಾಗಿ ಬಂದವ ನೀನು. ಮತ್ತೆ ಏನು ಬೃಹಸ್ಪತಿಯ ಮೊಮ್ಮಗನ ನೀನು ಆಗ್ಬೇಕು ಅಂತ ಎಲ್ಲ ಆಚಾರ್ಯನ ಅಳಿಯನು ತಿಳ್ಕೊ. ಹಾಗೆ ವಸಿಷ್ಠನ ಮೊಮ್ಮಗನು ಹಾಗೆ ತಿಳ್ಕೊ. 3 ಮಂದಿಗೆ ಗುರುವಾದಂತಹ ಭೀಷ್ಮಾಚಾರ್ಯರಿದ್ದಾರೆ. ಅವ್ರು ಯಾಕೆ ಸುಮ್ಮನೆ ಕೂತದ್ದು ಅಂತ ಭಾವಿಸಿದ್ದು ನೀನು? ಅವ್ರು ಯಾಕೆ ಸುಮ್ಮನೆ ಕೂತದ್ದು? 800 ವರ್ಷಗಳ ಈ ಕುರು ಸಿಂಹಾಸನವನ್ನ ರಕ್ಷಿಸಿದವರು ಅವರು. ಎಂತದ್ದು ರಕ್ಷಣೆ ಮಾಡಿದ್ದೀರೋ ದೇವರಿಗೆ ಗೊತ್ತು. ಸುಮ್ಮನೆ ಕೂತಿದ್ದೀರಿ. ಮಹಾಜ್ಞಾನಿಗಳವರು ಸುಮ್ಮನೆ ಕೂತಿದ್ದಾರೆ. ಯಾಕೆ? ಯಾಕೆ? ಒಂದು ಪ್ರಶ್ನೆಗೆ ಯಾವ ಕಾಲಕ್ಕೆ ಯಾವ ಉತ್ತರ ಕೊಡಬೇಕು ಎನ್ನುವುದನ್ನು ತಿಳಿಯದೆ ಅವರು ಸುಮ್ಮನೆ ಕೂತದಲ್ಲ, ತಿಳಿದು ಸುಮ್ಮನೆ ಕೂತಿದ್ದಾರೆ. ಇನ್ನು ಗುರುಗಳಾದ ದ್ರೋಣಾಚಾರ್ಯರು ಸುಮ್ಮನೆ ಕೂತಿದ್ದಾರೆ. ಕೂತದಲ್ಲಿ ಸುಮ್ಮನೆ ಮೇಲೆ ಕೈ ಇಟ್ಟು ಸುಮ್ಮನೆ ಕೂತದಲ್ಲ. ಅವರು ಕೊಡಬೇಕಾದಂತಹ ಪ್ರಶ್ನೆ ಅದು ಈ ಕಾಲಕ್ಕೆ ಸಾಧುವಲ್ಲ ಎನ್ನುವುದನ್ನು ತಿಳಿದು ಅವರು ಸುಮ್ಮನೆ ಕೂತಿದ್ದಾರೆ. ಕೃಪಾಚಾರ್ಯರು ಸುಮ್ಮನಿದ್ದಾರೆ, ಅಶ್ವತ್ಥಾಮಾಚಾರ್ಯರು ಸುಮ್ಮನಿರುವಾಗ ನೀನು ಎದ್ದು ಬಂದು ತಪ್ಪು 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 ಅಂತ ಹೇಳ್ತಾ ಇದೆಯಲ್ಲ. ಎಂತದ ತಪ್ಪು ನೋಡು. ಯಾವುದು ಸರಿ? ನಿನ್ನದು ವಿಷಯ ಹೇಗಾಯ್ತು ಗೊತ್ತಾ? ಸಭೆಯಲ್ಲಿ ನೀನು ಕೂತಿದ್ದಿ, ಪ್ರಕರಣ ಆಗಬೇಕು ಅಂತ ನಿನಗೆ ಆಸೆ ಆಯ್ತು. ಆ ಕಾರಣಕ್ಕಾಗಿ ಬಂದಿದ್ದೆ. ಈ ತನಕ ಕೌರವರು 100 ಮಂದಿ, ಇಬ್ರು ಮಾತ್ರ ಪ್ರಪಂಚದ ಬೆಳಕಿಗೆ ಕಂಡವರು. ಒಬ್ಬ ಗೌರವೇಶ್ವರ ತಾನಾಗಿ ಸ್ವಯಂ ನಾನು ಏನು ಅಂತ ತೋರಿಸಿಕೊಟ್ಟವ. ಇನ್ನೊಬ್ಬ ದುಶ್ಯಾಸನ ಈ ಪ್ರಸಂಗದಲ್ಲಿ ಕಾಣಿಸಿಕೊಳ್ಳುವವನಿದ್ದಾನೆ. ಎಲ್ಲದೂ ಬೇಟದ್ದೇ ಮಾಡಿ ಏನಾದ್ರೂ ಕಾಣಿಸಿಕೊಳ್ಳುತ್ತಾನೆ. ನೀವು 98 ಮಂದಿ ಇಷ್ಟರವರೆಗೆ ಸಿಕ್ಕವರೇ ಅಲ್ಲ. ನಿನ್ನದು ಆ ನಡೆ ಅಲ್ಲ. ನಿನ್ನದು ನಮ್ಮ ಜೊತೆ ಸೇರಿ ನೀನೊಂದು ಕಾಣಿಸಿಕೊಳ್ಳಬೇಕು ಅಂತ ಹೊರಟದ್ದು. ನಿಮ್ಮ ಜೊತೆ ಸೇರಿ ಅಲ್ಲ, ನೀವು ನನ್ನನ್ನು ಸೇರಿಸಿದ್ದು. ಶ್ರೀಗಂಧದ ವೃಕ್ಷದ ಅಡಿಯಲ್ಲಿ ಒಂದು ಕಾಸರ್ಕ ಹುಟ್ಟಿಕೊಂಡ ಹಾಗೆ ನಮಗೊಂದು
ಅದು ನಾನು ನಿನಗೆ ಹೇಳಬೇಕು. ಏ. ಶ್ರೀಗಂಧದ ಮರದಡಿಯಲ್ಲಿ ಕಾಸರ್ಕ ಹುಟ್ಟಿಕೊಂಡದ್ದು. ಏ. ಅವನದ್ದಾದಂತಹ ಧ್ಯೇಯ ಧೋರಣೆಯನ್ನು ನಿಂತುಕೊಳ್ತಿದ್ರೆ ಏ. ಅಣ್ಣ ಅನುಸರಣೆಯನ್ನು ನೀನು ಮಾಡಬೇಕಿತ್ತು. ಏ. ಬದಲಾಗಿ ಮಿತ್ರನಾಗಿ ನಾನು ಅವನನ್ನು ಬೆಂಬಲಿಸುವ ಮೊದಲು ಏ. ತಮ್ಮನಾಗಿ ನೀನು ಬೆಂಬಲಿಸಬೇಕಿತ್ತು. ಮಿತ್ರರು ಬೆಂಬಲಿಸಬೇಕು. ಯಾವುದನ್ನು? ಯಾವುದನ್ನು? ಯಾವುದು ಸರಿ ಇದ್ದದ್ದನ್ನು ಅದನ್ನು ಬೆಂಬಲಿಸಬೇಕು. ಹಾ. ಇಲ್ಲದಿದ್ರೆ ಅವ ಮಿತ್ರ ಅಲ್ಲ, ಅವ ಶತ್ರು ಆಗುತ್ತಾನೆ. ಹಾಗಿದ್ರೆ ಗೌರವ ಮಾಡುವುದೆಲ್ಲ ತಪ್ಪು ಅಂತಲೇ ನೀನು ನಿರ್ಧಾರಕ್ಕೆ ಬಂದ ಆಗಿದೆ. ಇಲ್ಲಿ ತಪ್ಪೆ ಮಾಡ್ತಾ ಅಲ್ಲ, ಇರಲ್ಲ. ನೀನು ತಪ್ಪು ಅಂತ ಹೇಳಿದ್ರೆ ಒಪ್ಪಿಕೊಳ್ಳುವವರು ಇಲ್ಲಿ ಯಾರು ಇಲ್ಲ. ಇಲ್ಲಿ ಕೌರವನನ್ನು ಬೆಂಬಲಿಸುವವರು ಹೊರತು ವಿಕರ್ಣನನ್ನು ಯಾರು ಬೆಂಬಲಿಸುವುದಿಲ್ಲ. ಕೆಟ್ಟದ್ದು ಮಾಡುವುದಕ್ಕೆಲ್ಲ ಬೆಂಬಲ ಆಯ್ತು. ಒಂದು ಗೊತ್ತಾಗಿದೆ ನನಗೆ, ಪ್ರಕಟನಾಗಬೇಕು ಎನ್ನುವಂತಹ ಚಪಲದಿಂದಲೇ ನೀನು ಎದ್ದು ಬಂದವ. ಆ ಕಾರಣದಿಂದ ಹೇಳ್ತೇನೆ, ನಿನ್ನದೆಲ್ಲ ಇಲ್ಲಿ ನಡೀಲಿಕ್ಕಿಲ್ಲ. ನೋಡು, ಕೌರವೇಶ್ವರನ ತಮ್ಮ ನೀನು ಎನ್ನುವ ಕಾರಣಕ್ಕಾಗಿ ಬಿಟ್ಟಿದ್ದೇನೆ. ಇಲ್ಲ ಅಂತಾದ್ರೆ ನನ್ನ ಕೈ ನಿನ್ನ ಮುಖದ ಮೇಲೆ ಇರ್ತಿತ್ತು. ಇದು ಕೈ ಅಂತದ್ದು ಬಾಡಿಗೆ ಕೊಟ್ಟಂತ ಬಾಡಿ. ಕೈ ದೊಡ್ಡದುಂಟು ನಿನ್ನದು. ಬಹಳ ಮಾತಾಡ್ತೀಯಲ್ಲ. ಕಲಿತಿದ್ದೇನೆ ಮಾತಾಡುವುದಕ್ಕೆ. ಕಲಿತಿದ್ದಂತ ಎಲ್ಲಿ ಬೇಕಿದ್ರು ನಾವಾಗ ಹರಿ ಬಿಡುವುದಕ್ಕೆ ಸಾಧ್ಯ ಉಂಟು? ಸುಸಂದರ್ಭದಲ್ಲಿ ಅವ ಹೇಳಿದ ಹಾಗೆ ನಿನಗೆ ಒಂದು ಕಾಣಿಸಿಕೊಳ್ಳಬೇಕು ಎನ್ನುವಂತಹ ಚಟ ಉಂಟು. ಅದಕ್ಕಾಗಿ ಇಲ್ಲಿ ಮಾತಾಡಿದ್ರೆ ಯಾರು ಸುಮ್ಮನಿರುವುದಿಲ್ಲ ಎನ್ನುವುದಾಗಿ ಭಾವಿಸಿದ್ದೀನಿ. ನಾನೊಂದು ಹೇಳ ಅಣ್ಣ, ಏನು? ಇದ್ದ ಎಲ್ಲರಿಗೂ ಹಾಗೆ ನಾವೊಂದು ಕಾಣಿಸಿಕೊಳ್ಬೇಕು ಅಂತ ಚಟವಿರುವುದು. ಆದ್ರೆ ಉಳಿದವರು ಕಾಣಿಸುವಾಗ ಅವನಿಗೆ ಚಟ ಉಂಟು ಅಂತ ಹೇಳುದು. ಇವರಿಗೆ ಅದೇ ಇರು. ನಿನ್ನದು ಅಧಿಕ ಆಗುತ್ತದ. ನೀನು ಯಾರು? ಯಾರು? ಸ್ವರೂಪ ಜ್ಞಾನ ಉಂಟು ನಿನಗೆ? ಉಂಟಲ್ಲ, ನಿನ್ನ ತಮ್ಮ ಅಲ್ವ? ನನ್ನ ತಮ್ಮಂದಿರಲ್ಲಿ ಕಿರಿಯವ ನೀನು. ಹೌದೌದು. ಇಲ್ಲಿ ನಿನಗಿಂತ ಕಿರಿಯವರು ಮತ್ತೆ ಯಾರೂ ಇಲ್ಲ. ನಿನಗಿಂತ ಹಿರಿಯರೇ ಇರುವುದು. ನೋಡುವ, ತಲೆ ಹಣ್ಣಾದವರೆಲ್ಲ ಸುಮ್ಮನೆ ಕುಳಿತಿದ್ದಾರೆ. ಯಾಕೆ ಗೊತ್ತುಂಟು? ಆದ್ರೆ ನಿನಗೆ ಗೊತ್ತಿಲ್ಲ. ಯಾವುದು? 100 ಮಂದಿ ಹೆಸರಿನ ಪಟ್ಟಿಯಲ್ಲಿ 8ನೇ ನಾನಿದ್ದೆ. ಯಾವುದು? ನನಗೆ ಯಾರು ಹೆಸರು ಪಟ್ಟಿಯಲ್ಲಿ ಎಲ್ಲಿ ಬೇಕಿರಬಹುದು. ಯಾಕೆ? ಅಷ್ಟು ಮಂದಿ ಇದ್ದೇವೆ ನಾವು. ಪಟ್ಟಿಯಲ್ಲೇ ಇರುವುದು. ಹೌದೌದು, ಹೌದೇನೋ? ಆ ಹಿರಿಯರೆಲ್ಲರೂ ಸುಮ್ಮನೆ ಕುಳಿತಿದ್ದಾರೆ. ಯಾಕೆ? ಕೇಳಿದ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂತಲ್ಲ, ಎಲ್ಲಿ ಮಾತಾಡಬೇಕು, ಹೇಗೆ ಮಾತಾಡಬೇಕು, ಎಲ್ಲಿ ಸುಮ್ಮನಿರಬೇಕು ಎನ್ನುವ ಪರಿಜ್ಞಾನ ಅವರಿಗಿದೆ ಎನ್ನುವ ಕಾರಣಕ್ಕಾಗಿ ಸುಮ್ಮನೆ ಕುಳಿತಿದ್ದಾರೆ. ನಿನ್ನ ಅನ್ನದ ಋಣದಲ್ಲಿ ಮಾತಾಡ್ಲಿಕ್ಕಿಲ್ಲ, ಇನ್ನು ಮಾತಾಡ್ಲಿಕ್ಕಿಲ್ಲ ನೀನು. ಹೋಗು, ನಡಿ ನಡಿ. ಇದು ತಪ್ಪಲ್ಲ. ನಡಿ. ಅಧಿಕ ಪ್ರಸಂಗಿ ಅಣ್ಣ, ತಮ್ಮ. ಅದು ಯಾರು ಪಟ್ಟಿಯ ವಿಷಯ ಮಾತಾಡಿದ್ದು? ಅವ ವಿಕರ್ಣ. ಏನಂತೆ? ಅವ ಉತ್ತರ ಕೊಡುವುದಕ್ಕೆ ಬಂದದ್ದಂತೆ. ನಮ್ಮ ವಾಸನಿಗೆ ಬಾರಿಸಬೇಕಿತ್ತು. ಹೋಗ್ಲಿ ತಮ್ಮ, ನಮ್ಮ ತಮ್ಮನಲ್ವ, ಮೇಲಾಗಿ ತಂದೆ ತಾಯಿ ಇದ್ದಾರೆ, ನಾನು ಇದ್ದೇನೆ. ಹೌದು. ಏನಾಗಬೇಕು ತಮ್ಮ? ನೋಡಿದೆಯ, ನಮ್ಮ ಸೇವಕರು ನಮ್ಮ ಹಾಗೆ ಇದ್ದಾರೆ. ಸೇವಕರಾದಂತಹ ಇವರಿಗೆ ಈ ಹಾರ ಕೇಯೂರಗಳ ಈ ಆಭರಣಗಳ ಅಗತ್ಯ ಉಂಟೋ? ಇಲ್ಲ. ಎಲ್ಲವನ್ನೂ ಕಳಚುವುದಕ್ಕೆ ಹೇಳು. ಏ ಧರ್ಮಕ್ಕೆ ರಾಯ, ಭೀಮ, ಅರ್ಜುನ, ನಕುಲ ಸಹದೇವರೇ, ಸರ್ವವನ್ನು ಕಳೆಕೊಂಡಿದ್ದೀರಿ. ಏಕವಸನಧಾರಿಗಳಾಗಿರಬೇಕಾದಂತಹ ನಿಮಗೆ ರಾಜೋಚಿತವಾದಂತಹ ಉಡುಗೆ ತೊಡಗಿಗಳ ಅಗತ್ಯ ಇಲ್ಲ. ಕಳಚಿ ಹಾರ ಕೇಯೂರೋಧಿಗಳು ಹೇಳಿದೆ. ಏನಾಯಿತು? ಎಲ್ಲವನ್ನು ಬಿಚ್ಚಿಟ್ಟು ದಾಸರಂತೆ ಏಕವಚನಧಾರಿಗಳಾಗಿ ನಿಂತಿದ್ದಾರೆ. ಹೌದಾ? ಅವರ ಚಂದವನ್ನೊಮ್ಮೆ ನೋಡ್ಬೇಕು. ಆಡಿದ ಮಾತನ್ನು ಅನುಸರಿಸಿದ್ದಾರೆ ಪಾಂಡವರು. ಆದರೆ ಅಲ್ಲಿ ನೋಡಿದೆಯಾ, ಇಂದ್ರಪ್ರಸ್ಥದ ಬಂಗಾರ ಎಲ್ಲ ಅವಳ ಮೈ ಮೇಲೆ ಉಂಟು. ಅಮ್ಮ, ಗಂಡಂದಿರಿಗೆ ಇಲ್ಲದಂತಹ ಸೌಭಾಗ್ಯ ಅವಳಿಗೆ ಅಗತ್ಯ ಉಂಟು. ವಸನ, ಭೂರಿ ಸೌಭಾಗ್ಯ ಎಲ್ಲವನ್ನೂ ಕಳೆಯುವುದಕ್ಕೆ ಹೇಳು. ಗಂಡಂದಿರಿಗಿಲ್ಲದಂತಹ ಸೌಭಾಗ್ಯ ಹೆಣ್ಣಾದ ನಿನಗೆ ಅಗತ್ಯ ಇಲ್ಲ.
ಆದರೂ ಧರಿಸಿಕೊಂಡಿದ್ಯಲ್ಲ ಕಳಚು ಚಿನ್ನಾಭರಣ. ಅಣ್ಣ ತಮ್ಮ ಹೋದೆ, ಹೇಳಿದೆಯ ಹೇಳಿದೆಯ ಉತ್ತರ ಬಂತು. ಏನಂತೆ? ತಂದೆ, ಏನು? ನಾರಿಯಾದಂತಹ ನಿನಗೆ ಹ? ಈ ವೈಭೋಗ ಬೇಡ, ಹ? ಕಳಚು ವಚನಾಭರಣ ಅಂತ ಹೇಳಿದೆ. ಏನು ಹೇಳಿದಳು? ಹಾಗ ಹಾಗ ಏನು ನೋಡುತ್ತಾ ಇರುವೆ? ಹಾ, ನಿನ್ನಾಜ್ಞೆ ಶಿರೋಧಾರ್ಯ. ತನ್ನ ನೆತ್ತಿಯ ಮೇಲೆ ಕೈ ಇಡು. ಶುಭವಾಗಲಿ. ಧನಂಜಯ ಮಾದ್ರೀತನಯರೇ ಈ ದುರಾತ್ಮರು ಸುಲಿವರು 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 ಕಾದುಕೊಳ್ಳಿರಿ ನಿಮ್ಮ ಸತಿಯನ್ನು. ಕೂದರ ಅರ್ಜುನ ನಕುಲ ಸಹದೇವರಿನ ಯಾಕೆ ನೀವು ಕೈಕಟ್ಟಿ ಕುಳಿತಿದ್ದೀರಿ? ಯಾಕೆ ವಿಗ್ರಹಗಳ ಹಾಗೆ ಕುಳಿತಿದ್ದೀರಿ ನೀವು? ಈ ದುರಾತ್ಮನ ಸೀರೆಗೆ ಕೈ ಇಕ್ಕಿ ನನ್ನನ್ನು ಸೆಳೆಯುವುದಕ್ಕೆ ಮುಂದಾಗುತ್ತಾ ಇದ್ದಾನೆ. ನಿಮ್ಮ ಕಣ್ಣ ಮುಂಭಾಗದಲ್ಲಿ ನಿಮ್ಮ ಹೆಂಡತಿಯನ್ನು ನಗ್ನಗೊಳಿಸುವುದಕ್ಕೆ ಬಂದಿದ್ದಾನೆ. ಯಾಕೆ ನೀವು ಸುಮ್ಮನೆ ಕುಳಿತಿದ್ದೀರಿ? ಎದ್ದು ನಿಂತು ಪ್ರತಿಭಟಿಸಿ, ಈ ಅನ್ಯಾಯವನ್ನು ವಿರೋಧಿಸಿ, ನನ್ನ ಮಾನವನ್ನು ಉಳಿಸಿ, ನನ್ನ ಮಾನವನ್ನು ಉಳಿಸಿ. ಹೇಳಿದ ಕೆಲಸ ಹಾಕಿದ ಅನ್ನ. ನೋಡಿತ್ತ ಮಾವ ನೀನು ಮಾವಯ್ಯ ನೋಡಿ, ನಿಮ್ಮಯ ಮಗ ಮಾಡುವ ಅನ್ಯಾಯವರು ನೋಡಿತ್ತ ಕೂಡಿ ಸಭೆಗೆ ಮೋದಿಯೇ ಸೀರೆಯ ಸುಳಿಯುವ ಕಾಡದಿ ಬಿಡಿಸೋ ತಂದೆ ನೋಡಿತ್ತ ಮಾವ ನೋಡು ಮಾವಯ್ಯ. ಧೃತರಾಷ್ಟ್ರ ಮಹಾಭೂಪತಿಗಳು, ಹಸ್ತಿನಾವತಿಯ ಧರ್ಮ ಸಿಂಹಾಸನವನ್ನು ಏರಿ ಕುಳಿತಂತಹ ಚಕ್ರವರ್ತಿಗಳು ನೀವು. ಚಕ್ರವರ್ತಿ ಪೀಠದಲ್ಲಿರುವಂತಹ ನೀವು ಈತ ಮಾಡುವಂತಹ ದುಷ್ಟ ಕೃತ್ಯವನ್ನು ಈ ಕ್ಷಣದಲ್ಲಿ ನಿಲ್ಲಿಸಬಹುದು. ಕಣ್ಣುಗಳು ಕಾಣುವುದಿಲ್ಲ ಎನ್ನುವುದು ಎಲ್ಲರಿಗೆ ತಿಳಿದಂತಹ ವಿಚಾರ. ಆದ್ರೆ ನಿಮಗೆ ಕಿವಿಯು ಕೇಳಿಸುತ್ತಾ ಇದೆಯಲ್ಲ, ಕೇಳಿ ಮಾವ. ನೋಡಿ, ನಿಮ್ಮ ಮಗನಾದಂತಹ ದುಶ್ಯಾಸನನ್ನ ಸೀರೆಯನ್ನು ಎಳೆಯುವುದಕ್ಕೆ ಮುಂದಾಗುತ್ತಾ ಇದ್ದಾನೆ. ನನ್ನ ಮಾನವು ಈ ಸಭೆಯಲ್ಲಿ ಹೋಗುತ್ತಾ ಇದೆ. ನೀವಾದರೂ ಪ್ರತಿಭಟಿಸಿ, ನಿಲ್ಲಿಸಿ ಮಾವ, ನಿಲ್ಲಿಸಿ.
ನಿನಗೆ ಗಾಂಧಾರಿ ದೇವಿ ಉಸುರವ್ವ ನಿನ್ನ ಸೊದಗಿ ಗಾಂಧಾರಿ ದೇವಿ ಉಸುರವ್ವ ನಿನ್ನ ಸುತಗಿ ವಸನದ ಸಿರಗನಿಗ ಬಿಡಗೇಳು ಬಿಡಗೇಳು ಪಾಪಿ ಅದುರು ನಿನ್ನ ಮಗ ಸೊತೆಯಲ್ಲವೇ ನಿನಗೆ ಗಾಂಧಾರಿ ದೇವಿ ಸಾಧ್ವಿ ಶಿರೋಮಣಿ ಮಹಾಪತಿವ್ರತೆ. ಎಂತಹ ಪತಿವ್ರತೆ ತಾಯಿ ನೀವು. ಗಂಡನಿಗೆ ಕಣ್ಣು ಕಾಣುವುದಿಲ್ಲ ಎನ್ನುವ ಹಾಗೆ ತಿಳಿದು ನೀವು ಕೂಡ ನಿಮ್ಮ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿದವರು ನೀವು. ನಿಮ್ಮ ಮಗಳು ಬೇರೆಯಲ್ಲ, ನಾನು ಬೇರೆಯಲ್ಲ. ನೋಡಿ ನಿಮ್ಮ ಮಗ ಮಾಡುವಂತಹ ಈ ಕೃತ್ಯವನ್ನು ನೋಡಿ. ತುಂಬಿದ ಸಭೆಯಲ್ಲಿ ನನ್ನ ಸೀರೆ ಹೆಸರಿಗೆ ಕೈ ಹಾಕಿ ಮಾನವನ್ನು ಎಳೆಯುವುದಕ್ಕೆ ಮುಂದಾಗಿದ್ದಾನೆ, ಮಾನವನ್ನು ತೆಗೆಯುವುದಕ್ಕೆ ಮುಂದಾಗಿದ್ದಾನೆ. ನೀವು ಕಣ್ಸನ್ನೆಯನ್ನು ಮಾಡಿದ್ರೆ ಸಾಕು, ಈ ಕ್ಷಣದಲ್ಲಿ ಈ ಪಾಪದ ಕೃತ್ಯ ನಿಂತು ಹೋಗುತ್ತದೆ. ಅಯ್ಯೋ ದೇವರೇ, 100 ಮಕ್ಕಳನ್ನು ಪಡೆದಂತಹ ಸಾಧ್ವಿ ಶಿರೋಮಣಿ ನೀವು. ನಿಮ್ಮ ಹೊಟ್ಟೆಯಲ್ಲಿ ಇಂತಹ ಒಬ್ಬ ದೂರ್ತ ಹುಟ್ಟಿದರಲ್ಲ, ಇವ ನಿಮ್ಮ ಮಗ ಅಲ್ಲ, ಇವ ರಾಕ್ಷಸ. ಎತ್ತುವುದಿಲ್ಲವೇ ನೀವೆಲ್ಲ ಎತ್ತುವುದಿಲ್ಲವೇ ನೀವೆಲ್ಲ ಇರುವ ಪುತ್ರಿಯ ಕೇಳಿಸಲ್ಲ ಯಾತೆಯುವ ಪುತ್ರಿಯ ಕೇಳಿಸಲ್ಲ ಹುತ್ತದೆಡೆಯುಳ್ಬಿದ್ದು ಪಡಿಸಾಯಬಹುದೇ ಹುತ್ತದೆಡೆಯುಳ್ಬಿದ್ದು ಪಡಿಸಾಯಬಹುದೇ ಸತ್ಯವಿಲ್ಲದೆ ಹೋದುದು ಅಗಡ ಎತ್ತುವುದಿಲ್ಲವೇ ನೀವೆಲ್ಲ ಹಸಿರಾವತಿಯ ಮಾನ ನಿಧಿಗಳೇ, ಯಾಕೆ ಕಣ್ಣು ಬಿಟ್ಟು ನೋಡುತ್ತಾ ಇದ್ದೀರಿ? ನೋಡಿ, ನಿಮ್ಮ ಕಣ್ಣ ಮುಂಭಾಗದಲ್ಲಿ ಇಂತಹ ಒಂದು ಅನ್ಯಾಯ ನಡೆಯುತ್ತಾ ಇದೆ. ನೀವು ಎದ್ದು ನಿಂತು ಪ್ರತಿಭಟಿಸಿದಿರಿ ಎಂದಾದರೆ ಖಂಡಿತವಾಗಿ ಈ ಪಾಪ ಕೃತ್ಯ, ಈ ಅನ್ಯಾಯ ಇಲ್ಲಿಯೇ ನಿಂತು ಹೋಗುತ್ತದೆ. ಯಾಕೆ ನಿಮ್ಮ ಹಾಗೆ ನನ್ನ ಹಾಗೆ ನಿಮಗೆ ಮಗಳಿಲ್ಲವೇ? ಒಂದು ವೇಳೆ ನಿಮ್ಮ ಮಗಳಿಗೇನಾದ್ರೂ ಇಂತಹ ಕೃತ್ಯವೆಸಗುತ್ತಿದ್ರೆ ನೀವು ಖಂಡಿತವಾಗಿ ಸುಮ್ಮನೆ ಇರುತ್ತಿದ್ರೆ. ಯಾಕೆ ಸುಮ್ಮನೆ ಬಾಯಿ ಮುಚ್ಚಿ ಕುಳಿತಿದ್ದೀರಿ? ಎದ್ದು ಪ್ರತಿಭಟಿಸಿ ಆಗುತ್ತಿರುವಂತಹ ಅನ್ಯಾಯವನ್ನು ನಿಲ್ಲಿಸಿ. ಹುತ್ತದ ಎಡೆಯಲ್ಲಿ ಹಾವೊಂದು ಆಶ್ರಯವನ್ನು ಪಡೆಯುತ್ತದೆ. ಅದೇ ಹುತ್ತದ ಬಳಿಯಲ್ಲಿ ಆ ಹಾವು ಸತ್ತು ಬಿದ್ದು ಹೋಯಿತು ಎಂದಾದರೆ ಹಾವಿಗೆ ಅಪಮಾನವಲ್ಲ, ಬದಲಾಗಿ ಆಶ್ರಯವನ್ನು ಕೊಟ್ಟಂತಹ ಹುತ್ತಕ್ಕೆ ಅಪಮಾನ. ಹುತ್ತದೆಡೆಯಳು ಬಿದ್ದು ಪಡಿ ಸಾಯಲು ಬಹುದೇ. ನೀವು ನಿಮ್ಮ ಕಣ್ಣಿನಲ್ಲಿ ನೋಡ್ತಾ ಇದ್ದೀರಿ, ಯಾಕೆ ಸುಮ್ಮನೆ ಕುಳಿತಿದ್ದೀರಿ? ನನ್ನ ಮಾನವನ್ನು ಉಳಿಸಿ, ನನ್ನ ಮಾನವನ್ನು ಉಳಿಸಿ. ಸಭೆಯಲ್ಲಿದ್ದವರು ಎದ್ರೆ ಜಾಗ್ರತೆ. ದೂರ ಕೇಳುವರು ಆ
ಗುರಲಿದರಿ ದೂರ ಕೇಳುವರಿಲ್ಲ ತೋರುವಿ ಸಭೆಯು ಕಾಂತಾರವಾಯ್ತ ಘಟ ತೋರುವಿ ಸಭೆಯು ಕಾಂತಾರವಾಯ್ತ ಘಟ ಎನ್ನ ನೀರರೆ ಕೈ ಬಿಡಲು ಕಾಮರಿನ್ನಾದಿಗರು ಯಾರಿದ್ದಾರೆ? ಎನ್ನ ನೀರರೆ ಕೈ ಬಿಡಲು ಕಾವರಿನ್ನಾದಿಗರು ಗಾಂಗೆಯ ಕೃಪ ಮುಖ್ಯರು ಸೂರ್ಯಗುಂಡಿಗರತ್ತ ಭೀತಿಯು ಪರಹಿತವ ಮೀರಿ ಸತ್ಯವ ಸುತರ ಸಿರಿಯ ಬಯಸುವರು ಗಾಂಧಾರಿ ಧೃತರಾಷ್ಟ್ರ ಇನ್ಯಾರಿನ ಗತಿ ಶ್ರೀ ಕೃಷ್ಣನಲ್ಲದೆ ಇನ್ಯಾರಿನಗೆ ಗತಿ ಆರೆ ಕೊರಲಿದರಿನ್ನ ದೂರ ಕೇಳುವರಿಲ್ಲ ಅಕಟ ಕಣ್ಣೀರನ್ನು ಸುರಿಸಿ ಪರಿಪರಿಯಾಗಿ ಬೇಡಿಕೊಂಡರೂ ವ್ಯರ್ಥವಾಗಿ ಹೋಯಿತು. ಯಾರ ಹೃದಯವು ಮನ ಕಲಕುವಂತಿಲ್ಲ. ಯಾರೂ ಕೂಡ ಈ ಅನ್ಯಾಯವನ್ನು ಪ್ರತಿಭಟಿಸುವುದಿಲ್ಲ. ಯಾರೊಬ್ಬರೂ ಕೂಡ ತುಟಿ ಬಿಚ್ಚುವುದಿಲ್ಲ. ಮರು ಮಾತನಾಡದೇ ಸುಮ್ಮನೆ ಕುಳಿತಿದ್ದಾರೆ. ನನ್ನ ಕಣ್ಣೀರಿಗೆ ಅರ್ಥವೇ ಇಲ್ಲದೆ ಹೋಯಿತಲ್ಲ. ನನ್ನ ಕೈ ಹಿಡಿದಂತಹ ಗಂಡಂದಿರೇ ಕೈ ಕಟ್ಟಿ ಕುಳಿತಿದ್ದಾರೆ ಸೋತು. ಇನ್ನವರಿಂದ ಏನು ಮಾಡುವುದಕ್ಕೆ ಸಾಧ್ಯ? ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು ಕೂಡ ಕೈಕಟ್ಟಿ ಕುಳಿತಿದ್ದಾರೆ. ಯಾಕೆ? ನಾಳೆ ತಾವು ಉಣ್ಣುವಂತಹ ಅನ್ನಕ್ಕೆ ಸೊನ್ನೆಯಾದೀತು ಎನ್ನುವಂತಹ ಆ ಒಂದು ಉದ್ದೇಶದಿಂದ ಅವರೆಲ್ಲರೂ ಕೂಡ ಕೌರವನ ಆಳಾಗಿ ಹೋಗಿದ್ದಾರೆ. ಧೃತರಾಷ್ಟ್ರ ಗಾಂಧಾರಿಯರು ಕೂಡ ಮೌನವಾಗಿ ಕುಳಿತಿದ್ದಾರೆ. ಯಾಕೆ? ಪುತ್ರ ವಾತ್ಸಲ್ಯ ಅವರಿಗೆ, ಸುತನ ಸಿರಿಯನ್ನು ಬಯಸುವವರವರು. ಹಾಗಾದರೆ ನನ್ನ ರೋದನವೆಲ್ಲವೂ ಅರಣ್ಯ ರೋದನವಾಯಿತು. ಈ ಸಭೆ ಕಾಂತಾರವಾಗಿ ಹೋಯಿತು. ಕಾಂತಾರದಲ್ಲಿ ನಾವು ಅತ್ತರೆ ನಮ್ಮ ಅಳು ಯಾರಿಗೆ ತಾನೇ ಕೇಳುವುದಕ್ಕೆ ಸಾಧ್ಯ ಉಂಟು? ಅರಣ್ಯ ರೋದನವಾಯಿತು, ಅರಣ್ಯ ರೋದನವಾಯಿತು. ಆದರೆ ನಾನೀಗ ನಿರ್ಗತಿಗಳಾಗಿದ್ದೇನೆ. ನಾನೀಗ ಕೇವಲರಾಗಿದ್ದೇನೆ. ನಾನೀಗ ಏಕಾಂಗಿಯಾಗಿದ್ದೇನೆ. ಕೇವಲಳಾದವಳಿಗೆ, ಏಕಾಂಗಿಯಾದವಳಿಗೆ ಯಾರಿದ್ದಾರೆ? ಇದ್ದಾರೆ. ಕೈ ಹಿಡಿಯುವವರು ಒಬ್ಬರಿದ್ದಾರೆ. ಅವನೇ ದಯಾನಿಧಿ ಕೃಷ್ಣ. ದಯಾನಿಧಿ ಕೃಷ್ಣ ಹೇ ದಯಾನಿಧಿ ಕೃಷ್ಣ ತವ ಮೈದುನರ ಮರುಳಾಟದಲ್ಲಿ ಎಲ್ಲ ಅಭಿಮಾನ ಈ ಕೌರವರ ದೆಸೆಯಿಂದ ಹೋದುದೆನ್ನ ಅಭಿಮಾನ ಈ ಕೌರವರ ದೆಸೆಯಿಂದ ಬೈದು ಫಲವೇ
ಬೈದು ಫಲವೇ ನಿನ್ನು ಸಲಹೋ ಗದಾಧರ ಅಚ್ಯುತರ ನರಕ ಸೂದನ ಮಾಧವ ಆನಂದೈಕ ವಿಗ್ರಹ ದೀನ ಜನ ಬಂಧೋ ಬೈ ಫಲವೇನು ಕೃಷ್ಣ ಸಲಹೋ ಕೃಷ್ಣ ಮಾಧವ ಅಚ್ಯುತ ಅನಂತ ದೀನ ಜನ ಬಂಧೋ ಕೃಷ್ಣ 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 ಶ್ರೀ ಕೃಷ್ಣ ಸಲಹೋ ಮುಕುಂದಾನೇ ದಯಾನಿಧಿ ಕೃಷ್ಣ, ನೀನು ದಯಾನಿಧಿಯಂತೆ ಲೋಕದ ಜನರಲ್ಲಿ ಕರುಣೆ ದಯೆ ಎನ್ನುವುದು ಎಷ್ಟಿರುತ್ತದೆ? ಅದು ಕೇವಲ ಬಿಂದು ಮಾತ್ರ. ನೀನು ಮಾತ್ರ ಹಾಗಲ್ಲ, ದಯಾ ಸಾಗರದಂತೆ ನಿನ್ನ ಹೃದಯದಲ್ಲಿ ತುಂಬಿದಂತಹ ದಯೆ ಆ ಸಿಂಧುವಿನಿಂದ ಒಂದು ಬಿಂದನ್ನು ಇಳಿಸು ಕೃಷ್ಣ. ನೋಡಿದೆಯಾ ತವ ಮೈದುನರ ಮರುಳಾಟ ಹೋಯಿತು. ನನ್ನ ಮಾನ ನನ್ನ ಪ್ರಾಣ ಎರಡೂ ಹೋಗ್ತಾ ಇದೆ. ಪ್ರಾಣವನ್ನು ಕಳೆದುಕೊಂಡರೂ ಚಿಂತೆ ಇಲ್ಲ. ಪ್ರಾಣ ಇದ್ದು ಮಾನವನ್ನು ಯಾವ ಕಾಲಕ್ಕೂ ಕಳೆದುಕೊಳ್ಳಬಾರದು. ತವ ಮೈದುನರ ಮರುಳಾಟದಿಂದ ಕುಂತಿ ದೇವಿ ಪಡೆದಂತಹ ಅನರ್ಘ್ಯ ರತ್ನಗಳು ನಿನ್ನ ಮೈದುನರು. ಇವರು ಕಾಲದೋಷದಿಂದಲೋ ಕರ್ಮದೋಷದಿಂದಲೋ ಕೆಸರಿನಲ್ಲಿ ಬಿದ್ದಿವೆ. ಇವರಿಗೆ ಬುದ್ಧಿಯನ್ನಿತ್ತು ಸರಿದಾರಿಗೆ ತಾ. ಅಚ್ಯುತ, ಮುಕುಂದ, ಕೇಶವ, ಮಾಧವ, ಕರುಣದಿ ಕಾಯೋ ಕರುಣದಿ ಕಾಯೋ ಕರುಣದಿ ಕಾಯೋ ಗೋವಿಂದ ನಿನ್ನ ಮನೆಗೆ ಹೊಕ್ಕೆನು ಈಗ ವಸುದೇವ ಕಂದ ನಿನ್ನ ಮನೆಗೆ ಹೊಕ್ಕೆನು ಈಗ ವಸುದೇವ ಕಂದ ಗತಿಹೀನರಿಗೆ ನೀನೇ ಮತಿಯೋ ಲಕ್ಷ್ಮೀಪತಿಯನ್ನ ಮಾನವ ಈಗನೇ ಕಾಯ ಪತಿತ ಬಬಲು ರತಿ ರತಿ ಕಿರಣ ಮನಕ ಭಕುತ ಮಂದಾರ ಕರುಣದಿ ಕಾಯು ಗೋವಿಂದ ನಿನ್ನ ಮರೆಯ ಮುಗಿಲು ಈಗ ವಸುದೇವ ಕಂದ ದೇವಾ ಕೃಷ್ಣ ಶ್ರೀಹರಿ ಅಚ್ಯುತ, ಮುಕುಂದ, ಕೇಶವ, ಮಾಧವ, ಜನಾರ್ದನ, ನರಕಾಂತಕ, ಕರುಣದಿ ಕಾಯೋ ಗೋವಿಂದ. ನಿನ್ನ ಕರುಣೆಯ ಕಡಲಿನಿಂದ ಒಂದು ಹನಿ ಕರುಣೆಯನ್ನು ನನ್ನ ಮೇಲೆ ಹರಿಸು. ಮಾತ್ರವಲ್ಲ, ನಿನಗೆ ಗೋವಿಂದ ಎನ್ನುವಂತಹ ಹೆಸರಿದೆ. ಗೋ ಅಂದ್ರೆ ಗೋಪಾಲಕ ಎನ್ನುವಂತಹ ಹೆಸರಿದೆ. ಗೋ ಎಂದರೆ ಸಂಪತ್ತು, ಗೋ ಎಂದರೆ ಭೂಮಿ, ಗೋ ಎಂದರೆ ಕೇವಲ ಗೋವುಗಳನ್ನು ಕಾಯುವುದು ಮಾತ್ರವಲ್ಲ, ಹೆಣ್ಣನ್ನು, ಸ್ತ್ರೀಯನ್ನು, ಸಂಪತ್ತನ್ನು ಕಾಯುವವನೇ ಅಂತವನೇ ಗೋಪಾಲಕ. ಇದು ಅಂದು ಸಲಿಲದಲ್ಲಿ ಗಜೇಂದ್ರನಿಗೆ ಮಕರನು ಕಾಲನ್ನು ಕಡಿದು ಕಾಲನ್ನು ಮಕರದಿಂದ ಒತ್ತಿ ಹಿಡಿದಂತಹ ಸಂದರ್ಭದಲ್ಲಿ ಆ ಗಜೇಂದ್ರ ನಿನ್ನನ್ನು ಸ್ತುತಿಸಿದಾಗ ಆ ಮೂಕ ಪ್ರಾಣಿಗೆ ಒಲಿದು ನೀನು ಗಜೇಂದ್ರನನ್ನು ರಕ್ಷಿಸಿದವನು ನೀನಂತೆ. ಅಂತಹ ಮೂಕ ಪ್ರಾಣಿಯ ವೇದನೆ ನಿನಗೆ ಅರ್ಥವಾಯಿತು. ನನ್ನ ಕೂಗು, ನನ್ನ ಕರೆ ಕೇಳಿಸುತ್ತಿಲ್ಲವೇ? ಕೃಷ್ಣ, ನನ್ನನ್ನು ಉಳಿಸು, ಉಳಿಸು.
ನೀನೇ ಎಂದು ನಂಬಿದೆ ಎನ್ನ ಮಾನವ ನಿನ್ನದೇ ಕೃಷ್ಣ ಸಿಂಧು ಶಯನನೇ ಶ್ರುತದ ಪೋತವ ಬಂದು ಬಗು ಭೂಗೆಗಳು ಪೀಡಿತು ಬಲದವಾದುದು ಬಾರದೇಕಿ ಕೃಷ್ಣ ಕೃಪ ನಿನಗೆ ಶ್ರೀಹರಿ. ಕೃಷ್ಣ, ನೀನು ಸರ್ವಜ್ಞನಿದ್ದಿ, ನಿನಗೆ ಎಲ್ಲವೂ ಕೇಳಿಸುತ್ತದೆ, ಎಲ್ಲವೂ ಕಾಣುತ್ತದೆ. ಆದರೂ ಕೂಡ ನಿನ್ನ ಕರುಣೆ ಎನ್ನುವುದು ನನ್ನ ಕಡೆಗೆ ಹರಿಸುತ್ತಾ ಇಲ್ಲ ಕೃಷ್ಣ. ಈಗ ಅರ್ಥವಾಯಿತು, ಅಪರಾಧವೆಲ್ಲವೂ ನನ್ನದೇ. ಕೂದಲೆಳೆಯಷ್ಟು ಅಹಂಕಾರವೋ ಮಮಕಾರವೋ ನಮ್ಮಲ್ಲಿ ಇದ್ರೆ ನೀನು ಖಂಡಿತವಾಗಿ ಅವರಿಗೆ ಪ್ರಸನ್ನನಾಗುವುದಿಲ್ಲವಂತೆ. ಇದೋ ನನ್ನಲ್ಲಿರುವಂತಹ ಅಹಂಕಾರ, ನನ್ನಲ್ಲಿರುವಂತಹ ಮಮಕಾರ, ನನ್ನ ಗಂಡಂದಿರು, ನನ್ನ ಬಂಧು ಬಾಂಧವರು ಇವರು ನನ್ನ ರಕ್ಷಣೆ ಮಾಡ್ತಾರೆ ಎನ್ನುವಂತಹ ಮಮಕಾರ ನನ್ನಲ್ಲಿತ್ತು. ಆ ಮಮಕಾರವೆಲ್ಲವನ್ನು ತ್ಯಜಿಸಿದೆ. ಮಾತ್ರವಲ್ಲ, ಇನ್ನೊಂದು ಅಹಂಕಾರ, ನನ್ನ ಮಾನವನ್ನು ನಾನು ಉಳಿಸುತ್ತೇನೆ ಎನ್ನುವ ಹಾಗೆ ನನ್ನ ಎಡಗೈಯಿಂದ ನನ್ನ ಸೆರಗನ್ನು ಗಟ್ಟಿಯಾಗಿ ಹಿಡಿದಿದ್ದೇನೆ. ಆ ಅಹಂಕಾರವನ್ನು ತ್ಯಜಿಸಿದ್ದೇನೆ. ಅಗ್ನಿಕುಂಡದಿಂದ ಮೇಲೆದ್ದು ಬಂದಂತಹ ಯಾಧ್ಯ ಸೇನೆ ನಾನು, ಸಾಲಂಕೃತ ನವ ವಧುವಿನ ಹಾಗೆ ನಾನು ಮೇಲೆದ್ದು ಬಂದವಳು. ನನ್ನ ಈ ಬೆತ್ತಲೆ ಶರೀರವನ್ನು ನನ್ನ ಗಂಡಂದಿರ ಹೊರತಾಗಿ ನನ್ನ ತಂದೆ ತಾಯಂದಿರು ಕಂಡವರಲ್ಲ. ಇದು ಹೋಗುತ್ತಿರುವುದು ನನ್ನ ಮಾನವಲ್ಲ, ಅದು ನಿನ್ನ ಮಾನ ಎನ್ನುವ ಹಾಗೆ ತಿಳಿದಿದ್ದೇನೆ. ಇದೋ ನನ್ನ ಮಾನವನ್ನು ಉಳಿಸುವುದಾದ್ರೆ ಉಳಿಸು, ಹಿಡಿದಂತಹ ಸೆರೆಯನ್ನು ನನ್ನ ಕೈಯಿಂದ ಬಿಟ್ಟವಳಿ. ಅಕ್ಷಯವಾದುದಾಯ್ ತರಸಿಯ ತೀರೆಗೆ ನೀನು ಕಣ್ಣು ಬಿಟ್ರೆ ನಿನ್ನ ಕಣ್ಣಿಂದ ಬೆಂಕಿಯ ಉಂಡೆ ಬರ್ತದಲ್ವೋ? ಈ ಸಭೆಯಲ್ಲಿ
ಬಿದ್ದಂತಹ ಸೀರೆ ಯಾರ್ಯಾರ ಕಾಲರಿಗೆ ಸಿಗುವುದು ಬೇಡ ಎನ್ನುವುದಾಗಿ ಭಾವಿಸಿ ನಾನು ಹೇಳಿದ್ದು ವ್ಯವಸ್ಥೆ ನೀನೇ ಮಾಡಿದೆ ಎಂದಾದ್ರೆ ಮತ್ತೆ ನಮಗೆ ನಷ್ಟೇ ಏನು? ನಿನ್ನ ಪಾಂಚಾಲದ ಬೆಂಕಿಯಿಂದ ಈ ಹಸ್ತಿನೆಯ ಸಭೆಯಲ್ಲಿ ಬೇಳೆ ಬೇಯಿಸಿಕೊಳ್ಳಬಹುದು ಎನ್ನುವುದಾಗಿ ನೀ ಭಾವಿಸಿದರೆ ಅದು ತಪ್ಪಾಗಿ ಹೋದೀತು. ಎಲ್ಲಾಗೆ ನಿನ್ನ ಗಂಡಂದಿರನ್ನು ನೋಡಿದೆಯಾ? ಈಗಾಗಲೇ ನನ್ನ ಆಳುಗಳಾಗಿ ತಮ್ಮನ್ನು ತಾವು ಕಳೆದುಕೊಂಡವರಿದ್ದಾರೆ. ಅವರ ಊರುಗಳು ದುರ್ಬಲವಾಗಿದೆ. ಆದರೆ ನೋಡು, ಕೌರವೇಶ್ವರನ ಊರನ್ನು ನೋಡು. ಇದು ನಿನಗಾಗಿ ನಾನು ಅವಕಾಶ ಮಾಡಿಕೊಟ್ಟಿದ್ದೇನೆ. ನನ್ನ ತೊಡೆಯನ್ನು ನಿನ್ನ ಬಲಿಷ್ಠವಾದಂತಹ ತೊಡೆಯನ್ನು ತನ್ನ ಕಡೆಯಿಂದ ಕುಟ್ಟಿ ನಿನ್ನ ಪತಿಯಾದಂತಹ ಭೀಮಸೇನನೇ ಅಲ್ಲ, ಅಷ್ಟೇ ಅಲ್ಲ ನಿನ್ನ ತುಂಬಿದ ಸಭೆಯಲ್ಲಿ ನನ್ನ ಸೀರೆಯನ್ನು ಎಳೆದು ನಿನ್ನ ಸೀರೆಯನ್ನೇ ಪಾಪಿ ದುಶ್ಯಾಸನ ಮುಂಬರುವಂತಹ ಯುದ್ಧದಲ್ಲಿ ಅವನ ಎದೆಯನ್ನೇ ಸೀಳಿ ರಕ್ತವನ್ನ ತೆಗೆದು ತೈಲೋಪಾದಿಯಲ್ಲಿ ನಿನ್ನ ಕೇಶಕ್ಕೆ ಹಚ್ಚುತ್ತಾರೆ. ತಿರುಮುಡಿಯನ್ನೇ ಬಿಚ್ಚಿದ್ದಾನೆ. ಆತನ ಅಲ್ಲನ್ನೇ ಬಾಚಣಿಗೆ ರೂಪದಲ್ಲಿ ಬಾಚಿ ಅವನ ಕರುಳನ್ನೇ ಹೂವಾಗಿಸುತ್ತಾರೆ. ಇದು ನಿನ್ನ ಪತಿಯಾದಂತಹ ಭೀಮನ ಶಾಪನ. ಸಭೆಯಲ್ಲಿ ನನ್ನನ್ನು ಜಾರ ಎಂದು ಕರೆದವ ದುಷ್ಟ ಸರಿಯಾಗಿ ಆಲೋಚನೆ ಮಾಡಿದಾಗ ಕಪಟದ ಜೂಜು
ಪ್ರಾರಂಭಿಸಿದವರು ಯಾರು? ಶಕುನಿ. ನೀಚ ಶಕುನಿ. ಪ್ರತಿಜ್ಞೆಯನ್ನು ಮಾಡುತ್ತಾ ಇದ್ದೇನೆ. ಏನು? ಮುಂಬರುವ ಮಹಾಯುದ್ಧದಲ್ಲಿ ಹಾ. ನೀಚ ಶಕುನಿಯ ತಲೆಯನ್ನು ಕತ್ತರಿಸಿದರೆ ನಿನ್ನ ಪತಿ ನಕುಲ ನಾನಲ್ಲ. ಆ ನೀಚನಂತಹ ಶಕುನಿ ಇನ್ನು ಮುಂದೆ ಹುಟ್ಟಬಾರದು. ಆ ಕಾರಣಕ್ಕೆ ಬೇಕಾಗಿ ಅವನ ಮಕ್ಕಳನ್ನು ಯುದ್ಧರಂಗದಲ್ಲಿ ನಾನು ಕೊಂದುಕೊಳ್ಳುತ್ತೇನೆ. ಬಿಡಿಸಿದ್ದೇನೆ. ಕೈಲಾಗದವರು ಮೈ ಪರಚಿಕೊಂಡ್ರಂತೆ. ಹಾಗಾಯ್ತು ಇವರ ಪರಿಸ್ಥಿತಿ. ಇದು ದ್ಯೂತದ ಸಭೆ. ಇಲ್ಲಿ ನಡೆಯುವುದು ಏನಿದ್ರು ಕೂಡ ಇಲ್ಲಿಗೆ ಮುಗಿಯಬೇಕು. ಸರಿ, ಇವರು ಆಡಿದ್ದೇನು ಮುಂದೆ ಬರುವ ಯುದ್ಧದಲ್ಲಿ. ಆದರೆ ಈಗ ಇಲ್ಲಿ ನಡೆದಂತಹ ವಿಚಾರ ಇನ್ಯಾವತ್ತೋ ಯುದ್ಧದಲ್ಲಿ ನೋಡಿಕೊಳ್ಳುವುದಂತೆ. ಇವರಿಗೆ ತಲೆ ಸರಿ ಉಂಟು? ತಲೆ ಸರಿ ಇಲ್ಲ. ಏನದು? ಹುಡುಗ ಉಲ್ಕಾಪಾತವಾಗುತ್ತಾ ಉಂಟಂತೆ. ಧೂಮಕೇತು ಅಂತೆ. ಆಗದ ಇದ್ದೀತ. ಮತ್ತೆ ಇಂಥವ್ರು ಇರುವಾಗ ಯಾವ ಮನೆಯ ಹೆಣ್ಣು ಮಕ್ಕಳು ಕೂಡ ಧ್ವನಿ ಏರಿಸಿ ಮತ್ತೊಬ್ಬರಿಗೆ ಕೇಳುವ ಹಾಗೆ ಮಾತನಾಡಬಾರದಂತೆ. ಈ ರೀತಿ ರಾಜಸಭೆಯಲ್ಲಿ ಅರಚಿದ್ರೆ ಅದಕ್ಕಿಂತ ದೊಡ್ಡ ಮಾಟ ಮತ್ತೊಂದುಂಟು ಬೇಕಾ ಮಿತ್ರ? ಏನು? ಗುಡುಗು ಗುಡುಗುತ್ತಾ ಉಂಟು. ಸರಿ, ಮಳೆ ಮುಂದಕ್ಕೆ ಬಂದ್ರೂ ಬರಬಹುದು. ಈಗ ಬರುವ ಲಕ್ಷಣ ಇಲ್ಲ. ಆಗಲ್ವೋ? ಬೇಕಾದ ಸಿದ್ಧತೆ ನಾವು ಮಾಡಿಕೊಳ್ಳುವ. ಛತ್ರಿಯ ವ್ಯವಸ್ಥೆ ಮಾಡೋಣ. ಗಜಪುರದೊಳಗೆ ನೆಲಬೋಯ್ ಬಿಟ್ಟಿದೆಯೋ ಹೋಯ್ತು. ಸುರಿವ ತರುಣ ನರಿಗೂಗಿ ಪಗಲಿನಲ್ಲಿ ಮುರಿದು ಬಿದ್ದುದು ವರಜಿ ಕರುವಿಲ್ಲೀನವೇ ತರತರದ ಉತ್ಪಾತ ಶತಮಾಯ್ತು. ಅಕಟ ಏನಾಗುತ್ತಾ ಇದೆ ಇಲ್ಲಿ? ದೃಷ್ಟಿಗೆ ಗೋಚರವಿಲ್ಲದಿದ್ದರೂ ನೆರೆದವರು ಆಡುತ್ತಿರುವಂತಹ ಮಾತನ್ನು ಕೇಳುತ್ತಾ ಇದ್ರೆ ಆಗಬಾರದಂತಹ ಅನಾಹುತ ಸಂಭವಿಸಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಭುವನವೇ ಕಂಪಿಸುತ್ತಾ ಇದೆ ಅಂತೆ. ದಿವಾಕರನು ಅಸ್ತಮಿಸುವ ರೀತಿಯಲ್ಲಿ ಭೂಮಿ ಕಂಪಿಸುತ್ತಾ ಇದೆ ಅಂತೆ. ಉಲ್ಕಾಪಾತ, ಧೂಮಕೇತು, ಅಷ್ಟು ಮಾತ್ರವಲ್ಲ, ದೇವಳದ ಶಿಖರವೇ ಕಳಚಿ ಬಿತ್ತಂತೆ. ನರಿಗಳು ಕೂಗಾಡುತ್ತಾ ಇವೆ. ಇದರ ಅರ್ಥವೇನು? ಮುಂದಕ್ಕೆ ಏನಾದರೂ ಒಂದು ಕೆಟ್ಟದ್ದು ಘಟನೆ ನಡೀಲಿಕ್ಕಿದೆ ಎಂಬುದಂತೂ ಸ್ಪಷ್ಟವೇ. ಇದಕ್ಕೆಲ್ಲ ಕಾರಣ ಏನು? ನನ್ನ ಕುಲರತ್ನರು. ನನ್ನ ಕುಲರತ್ನ ಅಲ್ಲ, ಎಲ್ಲ ಇವನು ಮಾಡಿದ್ದು. ಆವತ್ತು ಹಾಗೆ ಆ ರೀತಿ ಮಾಡದೆ ಇರ್ತಿದ್ರೆ ಇಂತಹ ಘಟನೆ ಸಂಭವಿಸ್ತಿರ್ಲಿಲ್ಲ. ಲೋಕದಲ್ಲಿ ಒಂದು ಮಾತುಂಟಲ್ಲ, ಗಾಂಧಾರಿ ಹೆತ್ತಾಳು 101 ಮಕ್ಕಳಂದು, ಒಂದಕ್ಕೂ ಸ್ವಯಂ. ಆದ್ರೆ ಇಷ್ಟೆಲ್ಲ ಆಗಿದೆ ಅಂತ ಹೌದು. ಇವಳೆಲ್ಲಿದ್ದಾಳೆ? ಅಮ್ಮ, ತಾಯಿ ದುಃಖಿಸಬೇಡ. ಬಾಮ ಇಲ್ಲಿ ಎಲ್ಲಿದ್ದೀಯ? ಕಳ್ಳರು ಮರೆಯಬೇಕೆಂದು ಮರೆತು ಬಿಡಪ್ಪ. ಈ ಜಗತ್ತಿಲ್ಲ ಮರೆಯಬೇಕೆಂದು ತಾಯಿ ಓ ಹಸ್ತಿನಾವತಿಯ ಸೊಸೆಯೇ. ಸೊಸೆ ಅಲ್ಲ, ಮಗಳೇ. ಮಗಳೇ, ಈಗ ನಿಮಗೆ ವಾತ್ಸಲ್ಯ ಹುಟ್ಟಿದ್ದು. ಅದು
ಅದಕ್ಕಿಂತಲೂ ಹೆಚ್ಚಾಗಿ ಓ ತಾಯೇ, ಇದು ಸಂದಿಗ್ಧ ಪರಿಸ್ಥಿತಿ ಒದಗಿ ಬರುತ್ತದೆ ಎಂಬುದಾಗಿ ಕನಸನ್ನು ಎಣಿಸಿದವನಲ್ಲ. ನಿನಗೂ ಈ ರೀತಿಯ ದುಸ್ಥಿತಿ ಒದಗಿ ಬಂತಲ್ಲವೇ ತಾಯೇ? ಇಂಥ ಸ್ಥಿತಿಯನ್ನು ತಂದಿತ್ತವರು ನನ್ನ ಮಕ್ಕಳು. ಆದರೆ ಇದನ್ನು ನೀನು ಮರೆಯಬೇಕು ತಾಯೇ. ಇನ್ನು ಅಗ್ನಿ ಸಂಭವ ಅಂತ ನೀನು ಕಣ್ಣೀರಿಕ್ಕಿದರೆ ಧರೆಗೂ ಒಳ್ಳೆಯದಲ್ಲ, ನಮ್ಮ ವಂಶಕ್ಕೂ ಒಳ್ಳೆಯದಲ್ಲ. ನಮ್ಮ ವಂಶ ನಾಶ ಆದೀತು. ಅಮ್ಮ, ಮರೆತು ಬಿಡು ತಾಯೇ, ಮರೆತು ಬಿಡು ತಾಯೇ. ನಿಮಗೆ ಬಾಯಿ ಬರ್ತದೆ ಮಾವಯ್ಯ. ಮಾವನಿಗೆ ಬಂದು ಬಂದಿರಿದು ಹಿರಿಗ ನೋವಾಗಿ ಮನಗೆ ಕೇವಲ ಪಾಪಿ ನಿರ್ಣಯದಲ್ಲಿ ಸುರಿವಾಗ, ಕೇವಲ ಪಾಪಿ ನಿರ್ಣಯದಲ್ಲಿ ಸುರಿವಾಗ ಕಾಮ ಕರುಣಾಮೋಯ್ತಿ, ಕಾಮ ಕರುಣಾಮೋಯ್ತಿ ಮಾವ ನಿಮ್ಮ ಮಗನಾದಂತಹ ಪಾಪಿ ದುಶ್ಯಾಸನನ ಸೀರೆಯನ್ನು ಸೆಳೆಯುವಂತಹ ಸಂದರ್ಭದಲ್ಲಿ ನಿಮ್ಮ ಕಣ್ಣ ಕಾಲಬುಡದಲ್ಲಿ ಬಿದ್ದು ಗೋಳಿಟ್ಟೆ ನಾನು ಕಣ್ಣೀರನ್ನು ಸಲ್ಲಿಸಿದೆ. ನಿಮಗೆ ಕೇಳಿಸಲಿಲ್ಲ ನನ್ನ ಆರ್ತನಾದ. ಈಗ ನನ್ನನ್ನು ಬಂದು ನೀವು ಉಪಚರಿಸುತ್ತಾ ಇದ್ದೀರಿ. ಮಾವಯ್ಯ, ನಿಮಗೆ ಕಣ್ಣು ಮಾತ್ರ ಕಾಣುವುದಿಲ್ಲ ಎನ್ನುವ ಹಾಗೆ ತಿಳಿದವಳು ನಾನು. ಈಗ ನನಗೆ ಅರ್ಥವಾಯಿತು, ನಿಮಗೆ ಕಿವಿಯೂ ಕೇಳುವುದಿಲ್ಲ ಎನ್ನುವ ಹಾಗೆ. ಇಲ್ಲವಾದಲ್ಲಿ ನಾನು ಅಷ್ಟು ಕಣ್ಣೀರನ್ನು ಸುರಿಸಿ ನಿಮ್ಮಲ್ಲಿ ಬೇಡಿಕೊಂಡಾಗ ನೀವು ಆ ದುಷ್ಟ ಮಾಡುವಂತಹ ಕೃತ್ಯವನ್ನು ನಿಲ್ಲಿಸಬಹುದಿತ್ತು. ನಿಲ್ಲಿಸಲಿಲ್ಲ. ಈಗ ಬಂದು ಯಾಕೆ ಉಪಚಾರವನ್ನು ಮಾಡುತ್ತೀರಿ? ಮನೆಗೆ ಬೆಂಕಿ ಬಿದ್ದು ಮನೆಯೆಲ್ಲ ಹೊತ್ತು ಉರಿದ ಮೇಲೆ ಅದನ್ನು ಆ ಬೆಂಕಿಯನ್ನು ನಂದಿಸಿ ಏನು ಪ್ರಯೋಜನ ಮಾವ, ಏನು ಪ್ರಯೋಜನ? ಮಗಳೇ, ಕಣ್ಣು ಮಾತ್ರ ಕುರುಡಾದದ್ದಲ್ಲ, ಕಿವಿ ಕಿವುಡಾದದ್ದು ಮಾತ್ರವಲ್ಲ, ಅವನು ಮಾಡುವಂತಹ ಕೃತ್ಯವನ್ನು ನಿಲ್ಲಿಸುವುದಕ್ಕೆ ನನ್ನ ಬಾಯಿಯೂ ಕೂಡ ಮೂಕವಾಗಿ ಹೋಯಿತು. ಅಷ್ಟೇ, ಇಷ್ಟಕ್ಕೆ ಆದ್ರೆ ಆಗುದಿಲ್ಲ ಮಗಳೇ. ಮತ್ತಿನ್ನೇನು? ಒಂದು ಮೆಟ್ಟಿದಿನ ನಿನಗಿದ್ದೆನು ಬರಮೂರೆ ಇದ್ದೇ ಈ ನೋಟದ ಕೇಳು ಮಗಳೇ ದ್ರೌಪದಿ, ನಿಶ್ಚಯವಾಗಿ ಸಲಿಸುವ ಎನ್ನಲಾಗದು ಸಚ್ಚರಿದೆಯು ಬೇಡದು ಮೆಟ್ಟಿದೆ ಬರಮೂರ ನಿಚ್ಚೆಗೆ ನುಟ್ಟದ ಬೇಳು ಮಗಳಿಗೆ ಮೆಟ್ಟಿದೆ ನಾ ನೀನು ಚುಚ್ಚಿ ಆಡುತ್ತಿರುವಂತಹ ಮಾತುಗಳನ್ನು ಕೇಳುವುದಕ್ಕೆ ಆಗುವುದಿಲ್ಲ, ಸಹಿಸುವುದಕ್ಕೆ ಆಗುವುದಿಲ್ಲ. ಇಷ್ಟಕ್ಕೆಲ್ಲ ಕಾರಣ ನನ್ನ ಮಕ್ಕಳು. ನನ್ನ ಸೌಜನ್ಯವನ್ನೇ ದೌರ್ಬಲ್ಯ ಅಂತ ತಿಳಿದುಕೊಂಡ್ರು, ಇಷ್ಟೆಲ್ಲ ಅನಾಹುತ ಮಾಡಿದ್ರು. ಆದ್ರೆ ನೀನು ಈಗಲೂ ಈ ರೀತಿ ಇದ್ದೀಯಲ್ಲ, ಹಾಗಾಗಿ ಮೆಚ್ಚಿದ್ದೇನೆ. ಮೆಚ್ಚಿದಂತಹ ನಾನು ನಿನಗೆ ಒಂದಲ್ಲ ಎರಡಲ್ಲ 3 ವರಗಳನ್ನು ಕೊಡ್ತಾ ಇದ್ದೇನೆ. ಕೇಳು, ಕೊಡ್ತೇನೆ ಕೊಡ್ತೇನೆ ಕೊಡ್ತೇನೆ. ವರವ ನೀವುದು ನಿಜವಾದರೆನ್ನಯ ಪ್ರಾಣದ ರಥ ದೈವರದಾಸೆಯ ಬಿಡಿಸಿ ಕರುಣಿ ಮುದಿರಿ ಕೊಂಡೇ ಬೀಳು ನೀನು ವಧುವನೆಲ್ಲನು ಅದರಿ ಬರು ಕ್ಷಮಿಸಿಬಿಡಿ ಮಾವಯ್ಯ. ಉದ್ವೇಗದ ಬರದಲ್ಲಿ ಬಿರುನುಡಿಯ ಮಾತುಗಳನ್ನೇ ಆಡಿಬಿಟ್ಟೆ ನಾನು. ನಿಮ್ಮ ಮನಸ್ಸನ್ನು ನೋಯಿಸಿಬಿಟ್ಟೆ. ಕ್ಷಮಿಸಿಬಿಡಿ, ಕ್ಷಮಿಸಿಬಿಡಿ. ಆದ್ರೆ ನನ್ನ ಮೇಲೆ ಎಷ್ಟು ನಿಮಗೆ ಪ್ರೀತಿ ಇದೆ, ವಾತ್ಸಲ್ಯ ಇದೆ ಎನ್ನುವುದು ನನಗೆ ಈಗ ಅರ್ಥವಾಯಿತು. ಅದಕ್ಕೆ ನೀವು ಕೇಳಿದಂತಹ ಈ ವರವೇ ಸಾಕ್ಷಿ. ಹಾಗಾಗಿ ನಿಮ್ಮಲ್ಲಿ ವರವನ್ನು ಕೇಳುತ್ತಾ ಇದ್ದೇನೆ. ಕ್ಷತ್ರಿಯರಿಗೆ ಬೇಕಾದದ್ದು ಮೊದಲಾಗಿ ಗೌರವ, ಧರ್ಮ, ಮಾನ. ನನ್ನ ಗಂಡಂದಿರು ಈಗ ದಾಸ್ಯದಲ್ಲಿದ್ದಾರೆ. ಮೊದಲನೆಯ ವರವಾಗಿ ನಾನು ಬೇಡಿಕೊಳ್ಳುವುದು ಇಷ್ಟೇ, ನನ್ನ ಗಂಡಂದಿರನ್ನು ದಾಸ್ಯದಿಂದ
ಮುಕ್ತಿಗೊಳಿಸಬೇಕು ಮಾವಯ್ಯ. ಅಷ್ಟೇ ಅಲ್ವಾ? ಯಾರಲ್ಲಿ? ಇವರನ್ನು ದಾಸದಿಂದ ಮುಕ್ತಿಗೊಳಿಸಿ. ನಲ್ಲರ ಇವರದನು ಚರಣ ತುರಂಗವದಿಲ್ಲನಿ ಕರುಣಿ ಬುದನನು ಹುಲ್ಲಲು ನೆನೆಯಿದ್ದೆಯು ಬರಬೇಡು ಉಲ್ಲಾಸ ಜ್ಯೋತಿವೆನೆಂದ ಮಾವಯ್ಯ, ಮಗಳು ಎರಡನೆಯವರ ಏನು ಬೇಕು ಎನ್ನುವ ಹಾಗೆ ಕೇಳ್ತಾ ಇದ್ದೀರಿ. ಕ್ಷತ್ರಿಯರಿಗೆ ಬೇಕಾದದ್ದು ಅವರದ್ದಾದಂತಹ ಶಸ್ತ್ರಗಳು. ಹೌದು, ಶಸ್ತ್ರಗಳು ಕೈಯಲ್ಲಿದ್ದರೆ ತಾನೇ ಅವರು ಕ್ಷತ್ರಿಯರು ಎನ್ನುವ ಹಾಗೆ ಅರ್ಥವಿಸುವುದು. ಸರಿ. ಹಾಗಾಗಿ ಅವರು ಕಳೆದುಕೊಂಡಂತಹ ಶಸ್ತ್ರಾಸ್ತ್ರವನ್ನು ಮಾತ್ರವಲ್ಲ, ಚದುರಂಗ ಸೇನೆಯನ್ನು ಅವರಿಗೆ ಮತ್ತೆ ಪುನರಪಿ ಕರುಣಿಸಬೇಕು. ಯಾರಲ್ಲಿ ಪಾಂಡವರು ಕಳೆದುಕೊಂಡಂತ ಶಸ್ತ್ರಗಳನ್ನೆಲ್ಲ ಅವರ ಕೈಗೆ ಮರಳಿ ಒಪ್ಪಿಸಿ. ಆಯ್ತಲ್ಲ, ಇನ್ನು ಮೂರನೇದುಂಟಲ್ವಾ? ಇಲ್ಲ ಮಾವಯ್ಯ, ಹ, ನಾನು ಕೇಳಬಾರದು, ನೀವು ಹೇಳಬಾರದು. ಹ. ಯಾಕೆ ಗೊತ್ತೇ? ಯಾಕೆ? ವೈಶ್ಯರಿಗಾದರೆ 1 ವರ, ಹ, ದ್ವಿಜರಿಗಾದರೆ 100 ವರ, ಹ, ಕ್ಷತ್ರಿಯರಿಗೆ 3 ವರ, ಹ, ಕ್ಷಾತ್ರಿಯಾಣಿಗೆ 2 ವರವನ್ನು ಕೇಳುವಂತಹ ಅಧಿಕಾರ ಇರುವುದು. ಹ, ನಾನು ಕ್ಷಾತ್ರಿಯಾಣಿ ಇದ್ದೇನೆ. ಹ. 3 ವರವನ್ನು ಕೇಳುವಂತಹ ಹಕ್ಕು ನನಗಿಲ್ಲ. ಹ. 2 ವರಗಳನ್ನು ಮಾತ್ರ ಕೇಳುವೆ ಮಾವಯ್ಯ. ಮಗಳೇ, 3 ವರ ಕೊಡ್ತೇನೆ ಅಂತ ಹೇಳಿದ್ದವರು, ಹ. ಆದ್ರೆ ಕೊಟ್ಟಂತ ಮಾತಿಗೆ ಹಿಂದೆ ಸರಿಯುವವನಲ್ಲ. ಕೊಡ್ತೇನೆ ನನ್ನ ಮೇಲೆ ಕೊಟ್ಟೇ ಕೊಡ್ತೇನೆ. ಹ. ಅಂಬಿಕೆಯಾಗಿ ಉಗ್ರವಾದಂತ ನಿಮಗೆ, ಅಂಬಿಕಾಸುತನಾದಂತ ನಾನು ಕೊಡ್ತೇನೆ ಅಂತ ಹೇಳಿದ ಮೇಲೆ 3ನೇ ವರ ಕೊಡ್ತೇನೆ. ನಿನ್ನ ಪತಿಯನ್ನಿರು ಕಳೆದುಕೊಂಡಂತಹ ಅರಮನೆ ಏನಿದೆ, ಸಕಲ ಸಂಪತ್ತು ಏನಿದೆ, ಅದೆಲ್ಲವನ್ನು ಕರುಣಿಸಿದ್ದೇನೆ. ಹಾಗೆ ಆದಿತಲ್ಲವೇ? ಸಮಾಧಾನ